ಇವತ್ತಿನ ಕರೆಂಟ್ ಅಫೈರ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಕಾರ್ತಿಕ್ ಕುಂದಾರ್. ಇವತ್ತಿನ ಕರೆಂಟ್ ಅಫೈರ್ನ ವಿಷಯ ಕರ್ನಾಟಕದ ರಾಜಕೀಯ ರಂಗೇರಿದೆ. ಎಲ್ಲಾ ಪಕ್ಷಗಳು ಕೂಡ ರಣತಂತ್ರಗಳನ್ನ ಹೆಣಿತಾ ಇವೆ. ಅದರ ಜೊತೆಯಲ್ಲಿ ಬಹಳ ವಿಶೇಷ ಏನು ಅಂತ ಕೇಳಿದ್ರೆ ರಾಷ್ಟ್ರೀಯ ನಾಯಕರು ಇದುವರೆಗೆ ಬರದಂತ ರಾಷ್ಟ್ರೀಯ ನಾಯಕರು ಏಕಾಏಕಿ ಕರ್ನಾಟಕಕ್ಕೆ ಬರಲಿಕ್ಕೆ ಆರಂಭಿಸಿದ್ದಾರೆ. ಅದರ ಜೊತೆಯಲ್ಲೇ ಎಸ್ಪೆಷಲಿ ಮಠ ಮಂದಿರಗಳನ್ನ ವಿಸಿಟ್ ಮಾಡುವಂಥದ್ದು ಸಾಮಾನ್ಯವಾಗಿ ಬಿಟ್ಟಿವೆ. ಬಹುಶಃ ಅಮಿತ್ ಶಾ ಅವರು ಬರ್ತಾ ಇರೋರು ನಾಡಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಮತ್ತು ದೀಪಕ್ ರವರ ಮನೆಗೆ ಮತ್ತು ಪರೇಶ್ ಮೇಸ್ತಾರ್ ಅವರ ಮನೆಗೆ ಹೋಗ್ತಾರೆ ಅನ್ನುವಂಥ ಗುಮಾನಿಗಳು ವ್ಯಕ್ತವಾಗಿದೆ. ಅದರ ಜೊತೆಯಲ್ಲೇ ರಾಹುಲ್ ಗಾಂಧಿ ಅವರು ಇಂದು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿರುವಂಥದ್ದು. ಬಿಜೆಪಿಗರಾಗಿರ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಧ್ವನಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಈಗ ಮಠ ಮಂದಿರಗಳ ದರ್ಶನ ಮಾಡುವಂತ ಆಸೆ ಬಂದಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಅನೇಕ ಚರ್ಚೆಗಳ ನಡುವೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಬಗೆಹರಿಸುವಂತಹ ಅನೇಕ ಸಮಸ್ಯೆಗಳಿವೆ. ಈ ಸಮಸ್ಯೆಗಳನ್ನ ಈ ರಾಷ್ಟ್ರೀಯ ಮುಖಂಡರು ಬಗೆಹರಿಸ್ತಾರಾ ಅಥವಾ ಕೇವಲ ಬಂದು ಪ್ರಚಾರವನ್ನ ಮಾಡಿ ಹೋಗ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ನಮ್ಮೊಟ್ಟಿಗಿದೆ. ಸೊ ನಿಮ್ಮ ಕರೆಗಳನ್ನ ಕೂಡ ನಾನು ಸ್ವೀಕರಿಸ್ತೇನೆ. ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ. ಆರಂಭದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ವಕ್ತಾರರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ JDSನ ಜಿಲ್ಲಾ ವಕ್ತಾರರಾಗಿರ್ತಕ್ಕಂತಹ ಪ್ರದೀಪ್ ಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಪ್ರದೀಪ್ ಜಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ನೀಡಿದ್ದಾರೆ. ಇದರಿಂದ ಈ ಭೇಟಿಯಿಂದಾಗಿ ಕಾಂಗ್ರೆಸ್ನಲ್ಲಿ ಏನಾದರೂ ಏರಿಳಿತಗಳು ಆಗಬಹುದಾ ಅಥವಾ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗಬಹುದಾ ತಮ್ಮ ಪ್ರಕಾರ? ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಖಂಡಿತ ನಮ್ಮ ಕಾರ್ಯಕರ್ತರಲ್ಲಿ ಹೆಚ್ಚಿನ ಹುರುಪು ಹುಮ್ಮಸ್ಸು ಖಂಡಿತ ಹೆಚ್ಚಾಗ್ತದೆ. ಇವತ್ತು ಒಂದು ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ನಾವು ಚುನಾವಣೆ ಹೊಸದಲ್ಲಿದ್ದೇವೆ. ಪಕ್ಷದ ಸಂಘಟನೆಗೆ ಬರ್ತಾ ಇರುವಾಗ ಏನು ಜನಾಶೀರ್ವಾದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಸಹಜವಾಗಿ ನಮ್ಮ ಕಾರ್ಯಕರ್ತರಿಗೆ ಅದೊಂದು ಉತ್ತಮವಾದ ಒಂದು ಸಂದರ್ಭ ಕೂಡ. ಇದರಿಂದ ಖಂಡಿತ ನಮ್ಮ ಪಕ್ಷಕ್ಕೆ ಒಂದು ಪುನಶ್ಚೇತನಕ್ಕೆ ಒಂದು ಅವಕಾಶವನ್ನು ಆಗ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಪಕ್ಷದ ಪುನಶ್ಚೇತನಕ್ಕೆ ಅವಕಾಶವಾಗ್ತದೆ ಅಂತ ಹೇಳಿ. ಆದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ಮುಖಂಡರು ಭಾಗವಹಿಸ್ತಾ ಇರುವಂಥ ಅಥವಾ ಕರ್ನಾಟಕಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವೇನು ಹೇಳ್ತೀರಿ JDSನ ಪರವಾಗಿ? ಪ್ರಮುಖವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡೆ ಕರ್ನಾಟಕದ ಮಟ್ಟಿಗೆ ಯಾವ ನಿಟ್ಟಿನಲ್ಲಿದೆ ಅಂತ ಹೇಳಿ ಇತ್ತೀಚೆಗೆ ನಡೆದಂಥ ಮಹದಾಯಿ ವಿಷಯದಲ್ಲಾಗಿರ್ಬೋದು, ಅದರ ಹಿಂದೆ ನಡೆದಂಥ ಕಾವೇರಿ ವಿಷಯದಲ್ಲಾಗಿರ್ಬೋದು, ಮತ್ತು ರೈತರ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಮತ್ತು ವಿಶೇಷವಾಗಿ ಇದು ಇತ್ತೀಚೆಗೆ ರಾಜ್ಯದಲ್ಲಿ ಆಗ್ತಿರುವಂತಹ ಕೊಲೆಗಳು ಅವುಗಳ ಪ್ರಮುಖವಾಗಿ ಈಗ ಮೊನ್ನೆಷ್ಟೇ ಬೆಂಗಳೂರಲ್ಲಿ ಒಂದು ಕೊಲೆ ನಡೀತು, ಯಾರದು ಕಾರ್ಪೊರೇಟರ್ದು ಪತಿಯದ್ದು. ಅದರಲ್ಲಿ ಆರೋಪಿಗಳನ್ನೆಲ್ಲ ಹುಡುಕುವಾಗ ಅಲ್ಲಿ ಯಾವುದಾದ್ರೂ ಒಂದು ಮುಸ್ಲಿಂ ಹುಡುಗರ ಹೆಸರು ಕಂಡು ಬಂದಿದ್ರೆ ಅಲ್ಲೋಲಗಲ್ಲವೇ ರಾಜ್ಯದಲ್ಲಿ ಆಗಿ ಹೋಗ್ತಾ ಇತ್ತು. ಅಂತ ಹೇಳಿದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜ್ಯದ ನೆಲಜಲದ ವಿಚಾರದಲ್ಲಿ ಯಾವುದೇ ರೀತಿಯನ್ನು ಇದು ಮಾಡಿಕೊಳ್ಳದೆ ಮೋದಿ ಅವರು ಬಂದು ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೈಯೋದು, ಇವರು ರಾಹುಲ್ ಗಾಂಧಿ ಅವರು ಬಂದು ಟೆಂಪಲ್ ರನ್ ಮಾಡುವಂಥದ್ದು, ಈ ರೀತಿ ಇದರಿಂದ ಕರ್ನಾಟಕದ ಜನರಿಗೆ ಯಾವುದೇ ರೀತಿಯಲ್ಲಿ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕರ್ನಾಟಕದ ಜನರಿಗೆ ಬೇಕಿರುವಂಥ ಇಲ್ಲಿಯ ನೆಲ ಜಲ ಮತ್ತು ಭಾಷೆಯ ವಿಚಾರದಲ್ಲಿ ಏನು ಬೇಕು ಅದನ್ನು ಇವರು ಮನಗಾಡ್ಕೊಳ್ಬೇಕಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಎಸ್, ಜನಾರ್ದನ್ ಭಂಡಾರ್ಕರ್ ಅವರು ಏನು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು? ಇದುವರೆಗೆ ದೇವಸ್ಥಾನಗಳು ಕಾಣಿಸ್ತಿಲ್ವಾ ರಾಹುಲ್ ಗಾಂಧಿ ಅವರಿಗೆ? ಈಗ ಕಾಣಿಸ್ತಾ ಇದೆಯಾ? ಎಲ್ಲ ಒಂದು ಕಡೆ ಹಿಂದೂಗಳ ಮತ ಕೂಡ ಅಮೂಲ್ಯ ಅಂತ ಹೇಳಿ ಈಗ ಗೊತ್ತಾಗಿದೆಯಾ ಹೇಗೆ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ. ನಮಗೆ ಎಲ್ಲ ಜಾತಿ ಧರ್ಮದವರ ಮತಗಳು ಕೂಡ ಅಗತ್ಯತೆ ಇದೆ. ಕೇವಲ ಹಿಂದೂಗಳದು ಮಾತ್ರ ಅಲ್ಲ, ಎಲ್ಲ ಜಾತಿ ಮತ್ತು ಮತದವರು. ಇವತ್ತು ಗುಜರಾತ್ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಹಲವು ದೇವಸ್ಥಾನಗಳನ್ನು ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ಇವತ್ತು ದೇವಸ್ಥಾನಕ್ಕೆ ಅಲ್ಲ, ಅದೇ ಒಂದು ಸ್ಟ್ರಾಟಜಿ ಆಗಿಬಿಟ್ಟಿದೆ ಈಗ ಕಾಂಗ್ರೆಸ್ಸಿಗೆ, ದೇವಸ್ಥಾನಗಳನ್ನ ಭೇಟಿ ನೀಡುವಂತದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯರವರು ಎಷ್ಟೋ ಬಾರಿ ಉಡುಪಿಗೆ ಬಂದಾಗ ಕೃಷ್ಣ ಮಠಕ್ಕೆ ಭೇಟಿಯನ್ನ ನೀಡಲಿಲ್ಲ. ಇದೀಗ ರಾಹುಲ್ ಗಾಂಧಿ ಅವರು ಬಂದು ಭೇಟಿಯನ್ನು ನೀಡಬಹುದೇನೋ ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ಇವತ್ತು ಮಠ ಮಾನ್ಯಗಳಿಗೆ ಭೇಟಿ ಕೊಡುವುದು, ಧಾರ್ಮಿಕ ಒಂದು ಪ್ರಾರ್ಥನಾ ಮಂದಿರಗಳಿಗೆಲ್ಲ ಭೇಟಿ ಕೊಡುವುದು ಅದು ಅವರವರ ವೈಯಕ್ತಿಕ ವಿಷಯಗಳು. ಇವತ್ತು ಭಾರತದ ಒಂದು ಸಂವಿಧಾನದ ಪ್ರಕಾರ ನಾನು ಯಾವ ಧರ್ಮವನ್ನು ಅವಲಂಬಿಸಬೇಕು, ಯಾವ ಧರ್ಮವನ್ನು ನಾನು ಸ್ವೀಕಾರ ಮಾಡಬೇಕು, ಅದರಂತೆ ನಡಿಬೇಕು, ಅದೆಲ್ಲ ನನ್ನ ಹಕ್ಕುಗಳು. ಅದೇನು ವೈಯಕ್ತಿಕ. ಧರ್ಮ ಎಂಬುದು ಯಾವಾಗಲೂ ವೈಯಕ್ತಿಕ. ಅದು ಅವರವರ ಖುಷಿ. ಯಾವ ದೇವಸ್ಥಾನಕ್ಕೆ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು. ಈಗ ನಾನು ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೇನೆ, ಚರ್ಚಿಗೆ ಹೋಗ್ತೇನೆ, ಮಸೀದಿಗೆ ಹೋಗ್ತೇನೆ.
ಅಲ್ಲ ಆದ್ರೆ ನಮ್ಮ ಸಿದ್ಧಾಂತವಾದಿ. ಇಷ್ಟು ಟೈಮ್ ಇಲ್ಲದು ಏಕಾಏಕಿ ಹೇಗೆ ಬಂತು? ಇಷ್ಟು ಟೈಮ್ ಇಲ್ಲ ಅಲ್ಲಲ್ಲ ನೋಡಿ, ರಾಜಕೀಯ ನಡೆಗಳು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲೂ ಬದಲಾವಣೆಗಳನ್ನು ಪಡಿತವೆ. ಕಾಲಕ್ಕೆ ಸಂದರ್ಭದಲ್ಲಿ ನೋಡಿಕೊಂಡು ಅದು ಮಾಡಬೇಕಾಗ್ತದೆ. ಇವತ್ತು ಟೆಂಪಲ್ಗಳಿಗೆ ಮಾತ್ರ ಅಲ್ಲ. ಸೊ ಹಾಗಾದ್ರೆ ಟೆಂಪಲ್ಗೆ ವಿಸಿಟ್ ಕೊಡುವಂತಹ ಕಾಲಗಳು ಈಗ ಬಂದಿದೆ ಅಂತ ತಾವು ಹೇಳ್ತಾ ಇದ್ದೀರಿ? ಆಗಲ್ಲ, ಯಾವುದೇ ಇದಕ್ಕೆ ಭೇಟಿ ಕೊಡ್ಬೋದು. ಇವತ್ತು ಅಲ್ಲಿ ಬರುವಾಗ ಅಲ್ಲಿ ಜನರ ಅಪೇಕ್ಷೆ ಪಟ್ಟು, ಕಾರ್ಯಕರ್ತರ ಅಪೇಕ್ಷೆ ಪಟ್ಟರು ಹೋಗಿದ್ದಾರೆ. ಇವತ್ತು ಇನ್ನೊಂದು ಹೇಳಿದೆ, ನೀವು ಸಿದ್ದರಾಮಯ್ಯರು ಉಡುಪಿಗೆ ಬಂದು ಕೃಷ್ಣ ಮಠಕ್ಕೆ ಹೋಗಲಿಲ್ಲ ಅಂತ ಅದೇ ಹೇಳಿದಲ್ಲ. ಕೃಷ್ಣ ಮಠಕ್ಕೆ ಹೋಗಬೇಕಾದ್ರೆ ಸಿದ್ದರಾಮಯ್ಯನವರಿಗೆ ಕೂಡ ತಾನು ಹೋಗಬೇಕೆಂಬ ಅನಿಸಿಕೆಗಳು ಬರಬೇಕು, ಅವರಿಗೂ ಬೇರೆ ಬೇರೆ ರೀತಿಯ ಇದು ಬರಬೇಕು, ಅವರಿಗೂ ಕೂಡ ಒಂದು ನಂಬಿಕೆ ಬರಬೇಕು. ಇವತ್ತು ಯಾವುದೇ ದೇವಸ್ಥಾನಗಳಿರ್ಬೋದು, ಇದು ಧಾರ್ಮಿಕ ಪ್ರಾರ್ಥನಾಲಯಗಳಿರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ನಮಗೆ ಅಲ್ಲಿ ಏನು ನಡೆಯತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ನಂಬಿಕೆ, ಆ ಒಂದು ನಡೆಯ ಬಗ್ಗೆ ನಂಬಿಕೆ ಇದ್ರೆ ಮಾತ್ರ ಅಲ್ಲಿ ಹೋಗಿ ನಾವು ಏನು ರಾಹುಲ್ ಗಾಂಧಿ ಅವರಿಗೆ ಈಗ ನಂಬಿಕೆ ಬಂದಿದೆ ಅಂತ ಜೆಡಿಎಸ್ ಇದನ್ನೆಲ್ಲ ಎತ್ತಿ ಹೇಳುವಲ್ಲಿ ವಿಫಲವಾಗಿಬಿಟ್ಟಿವೆ. ಬಹುಶಃ ಜೆಡಿಎಸ್ ಆಗಿರ್ಲಿ ಅಥವಾ ಕುಮಾರಸ್ವಾಮಿ ಆಗಿರ್ಲಿ, ಕುಮಾರ ಪರ್ವವನ್ನ ಏನ್ ಮಾಡ್ತಾ ಇದ್ದಾರೆ, ಕೇವಲ ಕೂತ್ಕೊಂಡು ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರಷ್ಟೇ. ಇವ್ಯಾವುದಕ್ಕೆ ಕೂಡ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಗುರುತಿಸಿಕೊಳ್ಬೇಕು ಅನ್ನುವಂತ ಹುಮ್ಮಸ್ಸೆ ಕಳೆದು ಹೋಗ್ಬಿಟ್ಟಿದೆ ಜೆಡಿಎಸ್ ಗೆ. ನಮಗೆ ರಾಷ್ಟ್ರೀಯ ಪಕ್ಷಗಳ ಸ್ಥಾನಮಾನಕ್ಕಿಂತಲೂ ನಮಗೆ ಜನರ ಮನಸ್ಸಲ್ಲಿ ನಮಗೆ ಸ್ಥಾನಮಾನ ಬೇಕು. ಮೊದಲನೇದಾಗಿ ಈಗ ಕುಮಾರ ಪರ್ವದ ಮುಖಾಂತರ ನಾವು ಜನರಿಗೋಸ್ಕರ ಜೆಡಿಎಸ್ ಈಗ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಬಿಜೆಪಿ ಅವರು ನಾವು ಹಿಂದೂಗಳ ಪರ ಅಂತ ಕೆಲವರು ಕಡೆಗಳಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನುವಂಥದ್ದು ಅಹಿಂದ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಾರೆ, ಅದು ಜಾತ್ಯತೀತ ಅಂತ ಕೂಡ ಹೇಳ್ತಾರೆ. ಜೆಡಿಎಸ್ ಮಾತ್ರ ಈಗ ನಾವು ಯಾವ ಜಾತಿಯನ್ನು ಯಾವ ಧರ್ಮವನ್ನು ಓಲೈಸುದಪ್ಪ ಅನ್ನುವಂಥದ್ದು ನಮ್ಮ ಜನತಾದಳ ಜಾತ್ಯತೀತ ಅಂತಾನೆ ಇರುವಂತದ್ದು. ನಮಗೆ ಹಿಂದಿನಿಂದಲೂ ಕೂಡ ಯಾವುದೇ ಧರ್ಮ ಜಾತಿಯ ಬಗ್ಗೆ ನಮಗೆ ನಿಷ್ಠುರವಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿಲ್ಲ. ಇವು ಎರಡೂ ರಾಷ್ಟ್ರೀಯ ಪಕ್ಷಗಳು ಮುಖ್ಯವಾಗಿ ಇವರು ಬಿಜೆಪಿಯವರು ಸಂಘ ಪರಿವಾರ ಮತ್ತು ಇನ್ನೊಂದು ಇದರಲ್ಲಿ ಹಿಡ್ಕೊಂಡು ಯಾವುದು ನಮ್ಮ ಜನ ಹಿಂದುತ್ವವನ್ನು ಗುತ್ತಿಗೆ ತಗೊಂಡಂಥ ರೀತಿಯಲ್ಲಿ ಅವರು ಮಾತಾಡ್ಕೊಂಡು ಹೋಗ್ತಾರೆ. ಅದೇ ಇವರು ಅಲ್ಪಸಂಖ್ಯಾತರನ್ನು ಮನವೊಲಿಸುವಂಥ ರೀತಿಯಲ್ಲಿ ಅವರಿಗೆ ಮನವೊಲಿಸಲಿಕ್ಕೆ ಹೋಗಿ ಏನೇನು ಎಡವಟ್ಟು ಮಾಡ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ತಿದ್ದಾರೆ. ಆದರೆ ನಮಗೆ ಪ್ರಮುಖವಾಗಿ ನಮಗೆ ಚುನಾವಣೆಯಲ್ಲಿ ನಮ್ಮ ಜನರ ಮುಂದೆ ಹೋಗುವಂಥ ನಮಗೆ ಪ್ರಮುಖ ಕಾರ್ಯಕ್ರಮ ಏನಂತ ಹೇಳಿದರೆ, ನಾವು ಜನರಿಗೆ ಏನನ್ನು ಮಾಡಿದ್ದೇವೆ, ಇನ್ನು ಮುಂದೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಎರಡೂ ರಾಷ್ಟ್ರೀಯ ಪಕ್ಷಗಳು 2008ರಿಂದ 2013ರವರೆಗೆ ಯಡಿಯೂರಪ್ಪ ಮತ್ತು ಬಿಜೆಪಿಯ 3 ಮುಖ್ಯಮಂತ್ರಿಗಳನ್ನು ನೋಡಿದ್ದಾಗಿರ್ಬೋದು, ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಆಗಿರ್ಬೋದು, ಎರಡೂ ಸರ್ಕಾರಗಳಲ್ಲಿ ಏನೇನು ಮಾಡಿದ್ದಾರೆ, ಯಾರೆಲ್ಲ ಜೈಲಿಗೆ ಹೋಗಿದ್ದಾರೆ, ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ, ರೈತರ ಆತ್ಮಹತ್ಯೆಗಳೆಷ್ಟಾಗಿದೆ, ನೆಲ ಜಲದ ವಿಷಯಗಳಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಇದು ಮುಖ್ಯವಾಗಿರುವಂಥದ್ದು. ನಾವು ಕುಮಾರ ಪರ್ವದ ಮುಖಾಂತರ ನಾವು ಜನರಲ್ಲಿ ಏನನ್ನು ಹೇಳಿ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡೆಯನ್ನು ನೀವು ನೋಡಿದ್ದೀರಾ. ಈಗ 20 ತಿಂಗಳ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಏನನ್ನ ಕೆಲಸ ಮಾಡಿದ್ರು, ಆ ಕೆಲಸವನ್ನು ಮುಂದುವರಿಸಲಿಕ್ಕೆ, ಆ ಕೆಲಸವನ್ನು ಜನಸಾಮಾನ್ಯರ ಬಳಿಗೆ ತರಲಿಕ್ಕೆ ನಮಗೆ ಒಂದು ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ. ಸತ್ಯವಾಗಿ ನಮಗೆ ಈ ಬಾರಿ 100% ಸಿಗ್ತದೆ. ಯಾಕಂತ ಹೇಳಿದ್ರೆ ಯಾಕೆ ಅಂತ ಕೇಳಿದ್ರೆ, ನೀವು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಡೆದಾಡ್ಕೊಳ್ತಾ ಇದೆ ಹೊರತಾಗಿ ಜೆಡಿಎಸ್ ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷಗಳು ಇದು ನೋಡಿ, ಅದು ಮುಂಚಿನಿಂದಲೂ ಕೂಡ ಉಂಟಲ್ಲ, ಇವರ ತಲೆಯಲ್ಲಿ ಒಂದು ಆ ರೀತಿಯ ಒಂದು ಹುಂಬು ಬಂದ್ಬಿಟ್ಟಿದೆ. ಜೆಡಿಎಸ್ ಉಂಟು, ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಇನ್ನುವಂಥದ್ದಲ್ಲ. ಅದು ಸುಳ್ಳು. ಯಾಕಂತ ಹೇಳಿದ್ರೆ ನಾವು ಆಟಕ್ಕೂ ಇದ್ದೇವೆ, ಲೆಕ್ಕಕ್ಕೂ ಇದ್ದೇವೆ, ಮತ್ತು ಎಲ್ಲರ ಲೆಕ್ಕಾಚಾರವನ್ನು ಬುಡಮೇಲೆ ಮಾಡಲಿಕ್ಕೂ ಕೂಡ ಇದ್ದೇವೆ ಈ ಬಾರಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ 94-96ರಲ್ಲಿ ಫಿನಿಕ್ಸ್ ಪಕ್ಷೆಯಂತೆ ದೇವೇಗೌಡರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಸ್ವಂತ ಬಲದ ಮೇಲೆ ನಾವು ರಾಜ್ಯ ಅಧಿಕಾರಕ್ಕೆ ಬಂದಿದ್ದೆವು, ಅದೇ ರೀತಿಯಲ್ಲಿ ಈ ಬಾರಿ ಕೂಡ ನಾವು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರ ಮುಂದಿನ ಮುಖ್ಯಮಂತ್ರಿ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಜನಸಾಮಾನ್ಯರು ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಕುಮಾರಸ್ವಾಮಿಯ ಕೆಲಸಗಳನ್ನು ಆದಂಥ ಕೆಲಸಗಳನ್ನು ಮತ್ತು ಈಗ ಮುಂದೆ ಆಗುವಂಥ ಕೆಲಸಗಳನ್ನು ಮಾಡಬೇಕಾಗಿರೋದು. ಈಗ ಉದಾಹರಣೆಗೆ ಇತ್ತೀಚೆಗೆ ಇಸ್ರೇಲ್ 2-3 ತಿಂಗಳ ಹಿಂದೆ ಇಸ್ರೇಲ್ ಪ್ರವಾಸಕ್ಕೆ ಕುಮಾರಸ್ವಾಮಿ ಅವರು ಹೋದರು. ಯಾತಕ್ಕಾಗಿ ಹೋದರು? ಅವರು ಅಲ್ಲಿ ಹೋಗಿ ಈ ಸಣ್ಣ ಭೂಮಿಗಳ ಏನು ವ್ಯವಸಾಯವನ್ನು ಮಾಡಿ ಆ ಒಂದು ಸಣ್ಣ ಕುಟುಂಬ ಬಡ ರೈತನ ಕುಟುಂಬ ಯಾವ ರೀತಿಯಲ್ಲಿ ತನ್ನ ಸದೃಢತೆಯನ್ನು ಬದುಕಬಹುದು ಅಂತ ಹೇಳಿ ಅದನ್ನು ನಾವು ಇಲ್ಲಿಗೆ ತಂದು ಅಲ್ಲಿ ಏನು ಇದು ಮಾಡಿದ್ದಾರೆ ಅದನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಂದು ಅದನ್ನು ಎಲ್ಲ ಅದು ಪ್ರಸ್ತುತ ಮಾಡಿದ್ರು ಉಂಟಲ್ಲ, ಇಲ್ಲಿ ಪ್ರಮುಖವಾಗಿ ರೈತರ ಆತ್ಮಹತ್ಯೆಗಳು ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಅದು ಮುಖ್ಯವಾಗಿರಬೇಕು. ಜನಾರ್ದನ್ ಭಂಡಾರ್ಕರ್ ಅವರಿಗೆ ಕೇಳ್ತೇನೆ, ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಎಲ್ಲಾ ರಾಷ್ಟ್ರೀಯ ಮುಖಂಡರು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ, ಆದ್ರೆ ಈ ಭಾಗದ ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಂತ ಹೇಳಿ ತಮ್ಗೇನು ಅನ್ಸುತ್ತೆ? ಇವತ್ತು ರಾಹುಲ್ ಗಾಂಧಿಯವರ ಭೇಟಿಯಲ್ಲಿ ರೈತರನ್ನು ಭೇಟಿಯಾಗ್ತಾರೆ. ಇವತ್ತು ಯಾರು ವ್ಯಾಪಾರ ವ್ಯವಹಾರಗಳು ಮಾಡ್ತಾರೆ ಅವರನ್ನು ಭೇಟಿ ಆಗ್ತಾರೆ.
ವಿದ್ಯಾರ್ಥಿಗಳನ್ನು ಭೇಟಿ ಆಗ್ತಾರೆ, ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಆಗ್ತಾರೆ, ಸಾಮಾನ್ಯ ಜನರು ಕೂಡ ಭೇಟಿ ಆಗ್ತಾರೆ. ಎಲ್ಲ ಈ ಕಾರ್ಯಕ್ರಮಗಳನ್ನು ಅವರ ಒಂದು ಪ್ರವಾಸದಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಬಂದು ಹೋದರು. ಅಮಿತ್ ಶಾ ಅವರು ಈ ರಾಜ್ಯದಲ್ಲಿ ಏನು ಸೌಹಾರ್ದತೆಯನ್ನು ಕೆಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಮೊನ್ನೆ ಬಂದರು, ಯಾರು ನರೇಂದ್ರ ಮೋದಿಯವರು ಬಂದರು. ಜನ ಎಣಿಸಿದ್ರು ಮಹದಾಯಿ ಬಗ್ಗೆ ಇವರು ಮಾತಾಡ್ತಾರೆ, ಇವರೇನು ಸಿಹಿ ಮಾತಾಡ್ತಾರೆ ಅಂತ ಹೇಳಿದರು ಅಂತ ಎಣಿಸಿದ್ರು. ಆದರೆ ಇವತ್ತು ಒಂದು ಪ್ರಧಾನಿಯ ಒಂದು ಘನತೆಯ ಒಂದು ಭಾಷಣವನ್ನು ಅವರು ಮಾಡಲಿಲ್ಲ. ಇವತ್ತು ಅವರು 3ನೇ ದರ್ಜೆಯ ಮಾತುಗಳನ್ನು ಮಾತಾಡಿ ಭ್ರಷ್ಟಾಚಾರದಲ್ಲಿ ಇದೆ ಕರ್ನಾಟಕ, ನಂಬರ್ 1 10% ಬಗ್ಗೆ ಮಾತಾಡಿದರು. ಇದೆಲ್ಲವನ್ನು ಕೂಡ ಮಾತಾಡಿ ಜನ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ರು. ಇವರು ಅಲ್ಲಲ್ಲ ಮತ್ತೆ ಮಾತಾಡಿ, ನಿಮಗೂ ಅವಕಾಶ ಇದೆ ಆ ಬಗ್ಗೆ ಮಾತಾಡಿ. ಆದರೆ ಅವರು ಏನು ಇವತ್ತು ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇವತ್ತು ಮಧ್ಯಪ್ರದೇಶ ಇರ್ಬೋದು, ಎಲ್ಲ ರಾಜ್ಯಗಳಿಂದ ಮುಂಚೂಣಿಯಲ್ಲಿದೆ ಕರ್ನಾಟಕ. ಇವತ್ತು ಏನು ಹೊರಗಿನಿಂದ ಬಂದ ಏನು ಬಂಡವಾಳವನ್ನ ಹೂಡುವುದರಲ್ಲಿ ಇರ್ಬೋದು, ತಿಳಿದಿರ್ಬೋದು. ಇವತ್ತು ಶಿಕ್ಷಣದಲ್ಲಿ ಇಡೀ ದೇಶದಲ್ಲಿಯೂ ಅಥವಾ ಕಾಂಗ್ರೆಸ್ ಆಡಳಿತ ಇರುವಂತ 4 ರಾಜ್ಯ ಅಲ್ಲ ದೇಶದಲ್ಲಿಯೇ ನಾವು ಮಂಚೂಣಿಯಲ್ಲಿದ್ದೇವೆ. ಬೇಕಾದಷ್ಟು ನಾವು ಪ್ರಶಸ್ತಿ ಗಳಿಸಿದ್ದೇವೆ. ಇವತ್ತು ನಾವು ಮಂಚೂಣಿಯಲ್ಲಿದ್ದ ಒಂದು ರಾಜ್ಯವನ್ನ ಆ ರೀತಿ ಇವರು ಮಾತಾಡ್ತಾರೆ ಹೇಳಿದ್ರೆ ಜನ ಅದನ್ನು ಎಲ್ಲಿ ನಂಬ್ತಾರೆ? ಇವತ್ತು ಇವರು ಜನ ಅದನ್ನ ಎಲ್ಲಿ ನಂಬ್ತಾರೆ? ಉತ್ತರ ಪ್ರದೇಶದಲ್ಲಿ ತಮ್ಮಲ್ಲಿ ಬರ್ತೇನೆ, ಪ್ರದೀಪ್ ಅವರಲ್ಲಿ ಕೂಡ ಬರ್ತೇನೆ. ನಾನು ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ನಾವು ಇಲ್ಲಿ ಶಿರ್ವದಿಂದ ಕಾಲ್ ಮಾಡ್ತಿದ್ದೆ. ಹೇಳಿ ಶಿರ್ವದಿಂದ. ಹೇಳಿ ಸರ್. ಸೊ ಈಗ ನರೇಂದ್ರ ಮೋದಿ ಅವರು ಅಥವಾ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ತಮ್ಗೇನ್ ಅನ್ಸುತ್ತೆ ಈ ರಾಜಕೀಯ ವಿದ್ಯಮಾನದ ಬಗ್ಗೆ? ಹಲೋ, ಹೇಳಿ ಸರ್. ಈ ರಾಜಕೀಯ ವಿಚಾರಗಳ ಕುರಿತಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಮೊನ್ನೆ ಬಂದದ್ದು ಖುಷಿಯಾಗಿದೆ. ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದೆ. ಬಿಜೆಪಿ ಕಾಂಗ್ರೆಸ್ ಭ್ರಷ್ಟಾಚಾರ ಪ್ರಮುಖವಾಗಿದೆ. ಈಗ ಎಲ್ಲ ರಾಜಕೀಯ ಬಗ್ಗೆ ಕಾಂಗ್ರೆಸ್ ವಿನಾಯ ಕಂಡಿದೆ. ಈಗ ಅಲ್ಲ, ಭ್ರಷ್ಟಾಚಾರ ಅಂತ ನಿಮಗೆ ಕಾಂಗ್ರೆಸ್ ಅಲ್ಲಿ ಯಾವ್ದನ್ನಿಸ್ತು? ಇತ್ತೀಚೆಗೆ ಯಾವ್ದಾದ್ರು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಆಗತ್ತಾ? ಭ್ರಷ್ಟಾಚಾರ ಇಂಥದ್ರಲ್ಲೇ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದೆ. ಹಿಂದೂಗಳಿಗೆ ಎಂತ ಸಪೋರ್ಟ್ ಇಲ್ಲ ಈಗ ನಮ್ಮ ಇದ್ರಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಮುಸ್ಲಿಮರಿಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹಿಂದೂಗಳಿಗೆ ಹಿಂದೂಗಳು ನಾವು ನಾಯಿಗಳ? ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ನಾನು ಪ್ರದೀಪ್ ಅವರಲ್ಲಿ ಬಹುಶಃ ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ತೇನೆ. ಅದಕ್ಕಿಂತ ಮೊದಲಿಗೆ JDS ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಸರ್ಕಾರ 10% ಸರ್ಕಾರ ಅಂತ ಮೋದಿ ಅವರು ಕರೆದ್ರು, ಅಥವಾ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ಅಂತ ಕರೆದ್ರು. JDS ನಲ್ಲಿ ಆರಂಭದಲ್ಲಿ ವಾಚಗರಣವನ್ನ ಅಥವಾ ವಾಚನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಅಬ್ಬರಿಸಿ ಬೊಬ್ಬರಿದಿದ್ರು. ಅದಾದ ಮೇಲೆ 4 ವರ್ಷ ಏನೂ ಕೂಡ ಧ್ವನಿ ಎತ್ತಲಿಲ್ಲ. ಕೇವಲ ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ದೀರಿ ಹೊರತಾಗಿ ಒಂದು ಪರ್ಟಿಕ್ಯುಲರ್ ಆಗಿರುವಂತ ಅಂಕಿ ಅಂಶಗಳನ್ನ ಕೊಡ್ಲಿಕ್ಕೆ ಯಾಕೆ JDS ಗೆ ಸಾಧ್ಯವಾಗ್ತಾ ಇಲ್ಲ? ನಿಮ್ಗೆ ವಾಚ್ ಹಗರಣದ ನಂತರ ಅರ್ಕಾವತಿ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಕೂಡ ನಮ್ಮ ಪಕ್ಷ ತುಂಬ ಹೋರಾಟವನ್ನು ಮಾಡಿತ್ತು. ಆದರೆ ಈ ಭಂಡ ಸರ್ಕಾರ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದರೆ, ಯಾವುದೇ ವಿಷಯವನ್ನು ನಾವು ಪ್ರಸ್ತುತ ಇದು ಮಾಡಿದರೂ ಕೂಡ ಅದಕ್ಕೆ ತಾರ್ಕಿಕವಾದಂತೆಯನ್ನು ಕೊಡಲಿಕ್ಕೆ ಅವರು ಹೋಗುದಿಲ್ಲ. ಅವರು ಎಲ್ಲದೂ ಕೂಡ ಅವರ ಕೈಯಲ್ಲಿ ಈಗ ಲೋಕಾಯುಕ್ತವನ್ನು ಮುಚ್ಚಿಸಿ ಹಾಕಿ ಈಗ ACB ಅವರು ಇಟ್ಕೊಂಡಿದ್ದಾರೆ. ಏನು ಕೊಡದಿದ್ರು ಅಲ್ಲಿಗೆ ಇದು ಹೋಗ್ತಾರೆ. ಇನ್ನೊಂದು ಅಂತ ಹೇಳಿದರೆ ಯಾವುದು CBI ಅಂತ ಹೇಳಿದರೆ ಅದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ಹಾಗಾಗಿ ನಮಗೆ ಈ ಅರ್ಕಾವತಿ ಡಿನೋಟಿಫಿಕೇಶನ್ ಆಗಿರಲಿ ಮತ್ತು ಈ ಪ್ರಸ್ತುತವಾಗಿ ಏನೇನು ಅವರ ಕೆಲಸ ಕಾರ್ಯಗಳು, ಈಗ ಗಣಿ ಇದರ ಬಗ್ಗೆ ಕೂಡ ಈಗ ಮೊನ್ನೆ ಅಷ್ಟೇ ಬಳ್ಳಾರಿಯ ಇದರಲ್ಲಿ ಕೂಡ ನಾಗೇಂದ್ರ ಬಾಬು ಅವರು ಜೈಲಲ್ಲಿ ಇದ್ದವರನ್ನು ಅವರೊಟ್ಟಿಗೆ ಯಾರು BJPಯಲ್ಲಿ ಇದ್ದ ಸಮಯದಲ್ಲಿ ಜೈಲಲ್ಲಿ ಇದ್ದರು ಅವರನ್ನೇ ಕರ್ಕೊಂಡು ಬಂದು ಈಗ ತಮ್ಮಲ್ಲಿ ಯಾಕಂತ ಹೇಳಿದರೆ ಅಲ್ಲಿ ಯಾವ ರೀತಿ ಯಾಕಂದರೆ ಈಗ ಗೆಲ್ಲುವ ಮುಖ್ಯ ಇದನ್ನು ನೋಡಿಕೊಂಡು ಇವರು ಏನು ಟಿಕೆಟ್ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅಂದರೆ ಯಾವ ರೀತಿಯಲ್ಲಿ ಇವರು ಭ್ರಷ್ಟಾಚಾರಿಗಳನ್ನು ಅಥವಾ ಇವರನ್ನು ವಾಪಸ್ ನಮ್ಮ ಪಕ್ಷಕ್ಕೆ ತಗೊಳ್ತಿದ್ದಾರೆ ಅಂದರೆ ಅದೇ ಇವರು ಭ್ರಷ್ಟಾಚಾರದ ಮೂಲ. ಮತ್ತು ಇವರು ಅವರದ್ದು MLCಯ ಡೈರಿಯಲ್ಲಿ ಏನು ರಾಹುಲ್ ಗಾಂಧಿ ಅಥವಾ ಹೀಗೆ ಇನಿಷಿಯಲಲ್ಲಿ ಅವರಿಗಿಷ್ಟು ಕೋಟಿ ಇವರಿಗಿಷ್ಟು ಕೋಟಿ ಹೋದದ್ದ ಬಗ್ಗೆ ಏನು ದಾಖಲಾತಿಗಳಿತ್ತು ಇದನ್ನೆಲ್ಲ ನೋಡಿದ್ರುಂಟಲ್ಲ, ಅದಕ್ಕೆ ದುಡ್ಡು ಎಲ್ಲಿಂದ ಬಂತು? ಅದು ಜನಸಾಮಾನ್ಯರ ದುಡ್ಡು, ಅದು ಸಿದ್ದರಾಮಯ್ಯನವರ ಕೈಯಿಂದ ದುಡ್ಡಲ್ಲ ಅದು. ಆಗಿರುವಾಗ ಮತ್ತೊಂದು ಈ ಹುಂಬ ಅಂದರೆ ಯಾವುದನ್ನು ಕೂಡ ಕೇರ್ ಮಾಡೋದಿಲ್ಲ. ಏನು ಅದು ನೋಡೋಣ ಬಿಡೋಣ ಆ ರೀತಿಯಲ್ಲಿ ಮಾತಾಡುವಂಥ ವ್ಯಕ್ತಿಯ ಮುಂದೆ ಏನನ್ನು ಹೇಳಿ ಕೂಡ ಪ್ರಯೋಜನ ಇಲ್ಲ. ಅದನ್ನ ನಾವು ಇಲ್ಲಿ ಹೇಳುವ ಬದಲು ನಾವು ಜನಸಾಮಾನ್ಯರ ಮುಂದೆ ನಾವು ಇದನ್ನು ಕೊಡ್ತಾ ಇರ್ತೀವಿ. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಎಲ್ಲೋ ಒಂದು ಕಡೆ
ಉಡಾಫೆಯ ಉತ್ತರಗಳು ಹೆಚ್ಚಾಯ್ತೇನೋ ರಾಜ್ಯ ಸರ್ಕಾರದ್ದು. ಈಗ ರಾಹುಲ್ ಗಾಂಧಿ ಬಂದರೂ ಕೂಡ ಸರಿ ಮಾಡಲಾಗದಂತ ಕೆಲವು ವಿಚಾರಗಳಿವೇನು, ಅದರಲ್ಲಿ ಎಸ್ಪೆಷಲಿ ಈಗೇನೋ ಒಂದು ಕರೆ ಮಾಡಿ ಮಾತಾಡಿದ್ರು, ಹಿಂದೂಗಳನ್ನ ಇವರು ಕಡೆಗಣಿಸ್ತಾ ಇದೆ ರಾಜ್ಯ ಸರ್ಕಾರ. ಇದೀಗ ರಾಹುಲ್ ಗಾಂಧಿ ಅವರು ಬಂದು ಮಠ ಮಂದಿರಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ, ಬಟ್ ಹಿಂದೂಗಳನ್ನ ರಾಜ್ಯ ಸರ್ಕಾರ ಕಡೆಗಣಿಸ್ತಾ ಇದೆ ಅನ್ನುವಂತ ಧೋರಣೆ ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇದೆ. ತಾವೇನು ಹೇಳ್ತೀರಿ? ನಾನು ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ. ಅದಕ್ಕಿಂತ ಮೊದಲಿಗೆ ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪೀರ್ ಮೊಹಮ್ಮದ್ ರವರು. ಹೇಳಿ ಪೀರ್ ಮೊಹಮ್ಮದ್ ರವರೇ. ನಮಸ್ಕಾರ. ನಮಸ್ತೆ. ಈ ಒಂದು ರಾಜಕೀಯ ವಿಸಿಟಿಂಗ್ ಕರ್ನಾಟಕದ ಕುರಿತಾಗಿ ತಾವೇನ್ ಹೇಳ್ತೀರಿ? ನೋಡಿ, ವಿಸಿಟಿಂಗ್ ಕರ್ನಾಟಕ ಅಂತ ಹೇಳಿದ್ರೆ ಈ ಇಲೆಕ್ಷನ್ ಅನೌನ್ಸ್ ಆದ್ಮೇಲೆ ನೀವು ಒಂದು ನಿಮ್ಮ ಕೆಲಸ ಸಾಧಿಸ್ಲಿಕ್ಕೆ ಹೋದ್ರೆ ಅದು ನೀವು ಆ ಪ್ಲೇಸಿನ ವಿಸಿಟಿಂಗ್ ಬಂದಾಗ ಆಗ್ಲಿಲ್ಲ. ನೋಡಿ, ನಮ್ಮ ದೇಶದ ಪ್ರಧಾನಿಗಳು ಯಾವುದೇ ಇರ್ಲಿ ಏನೇ ಇರ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷಕ್ಕೆ ಬೈದದ್ದು ವಿನಃ ಒಬ್ಬ ಕೇವಲ ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ಬಂದದ್ದು ವಿನಃ ಅವರು ಪ್ರಧಾನಿಯಾಗಿ ಬರ್ಲಿಲ್ಲ. ಪ್ರಧಾನಿ ಮಾತಾಡಿದಂತೂ ಮಾತಾಡ್ಲಿಲ್ಲ, ಪ್ರಧಾನಿಯ ರೀತಿ ಬಿಹೇವ್ ಮಾಡ್ಲಿಲ್ಲ, ಮತ್ತೆ ಈ ಕಮಿಷನ್ ಅದು ಇದು ಮಾತಾಡಿದವರು ತರ್ರೇಟ್ ಹಾಗೆ ಅದೆಲ್ಲ ಮಾತಾಡಿದವರು ಇವರು ಬಾಯಿ ಮಾತಿಗಾದ್ರೂ ಮಹದಾಯಿಯ ಬಗ್ಗೆ ನೋಡಿ ಈ ರೀತಿ ಉಂಟು, ನಾನು ಇದನ್ನೆಲ್ಲ ಸಾಲ್ವ್ ಮಾಡ್ತೇನೆ, ಆದ್ರೆ ಈ ದಿನ ನಾನು ಬಂದದ್ದು ಚುನಾವಣಾ ಪ್ರಚಾರಕ್ಕೆ, ಇಲ್ಲಿ ಬಂದಾಗ ಇದನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ಬುದ್ಧಿ ಇಲ್ವಾ? ನನಗೆ ಇದ್ದ ಬುದ್ಧಿ ಅವರಿಗಿಲ್ವಾ? ಎಂತ ಮಾತಿದೆ ಇವರದ್ದು? ಯಾಕೆ ಬಾಯಿ ಬಿಡ್ಲಿಲ್ಲ? ಅವರೆಲ್ಲ ಮಾಯಿ ಮುಚ್ಚಿಟ್ಟಿದ್ದಾರೆ. ನೋಡಿ, ನಾನು ಇದು ಶಾನ ಕೆಲಸ, ನಾನು ಬಂದವ ಏನ್ ಮಾತಾಡ್ಲಿಲ್ಲ, ನೀವು ಮಾತಾಡ್ಬೇಡಿ. ಇದು ನಡೆಯುವುದಿಲ್ಲ. ಗುಜರಾತ್ ನಲ್ಲಿ ನಡೆದಿತ್ತು. ಮತ್ತೆ ಇದು ಹಿಂದೂ ಮುಸ್ಲಿಂ ಅನ್ನು ಕಟ್ಟಿ ಹಾಕುವವರು ಕೂಡ ಹಾಗೆ, ಇದು ಕಾಂಗ್ರೆಸ್ನವರು ಮಾಡಿದ್ದಾರೆ ಈ ಕೆಲಸ. ಈಗ ನಿಜವಾಗಿ ನೋಡಿದ್ರೆ ನಿಮ್ಮ ಎರಡೂ ಪಾರ್ಟಿಗಳ ಇದರಲ್ಲಿ ಹಿಂದೂ ಮುಸ್ಲಿಮರು ಜಗಳ ಮಾಡಿ ಸಾಯುವ ಕಾಲ ಬರ್ತದೆ. ಅವ್ರು ಯಾರೂ ಜಗಳ ಮಾಡುವುದಿಲ್ಲ, ಯಾರು ಹಾಡಲ್ಲ. ಈ ರಾಜಕೀಯದಿಂದ ಆ ಜಾತಿಯನ್ನು ದೂರ ಇಟ್ರೆ ಎಲ್ಲಾ ಸರಿ ಆಗ್ತದೆ. ಸೊ ರಾಜಕೀಯದಿಂದ ಜಾತಿಯನ್ನು ದೂರ ಇಟ್ರೆ ಎಲ್ಲವೂ ಕೂಡ ಸರಿ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ? ಸರಿ ಆಗ್ತದೆ ನಿಜವಾಗಿ. ಎಲ್ಲ ಯಾವ ಪಕ್ಷ ಇದ್ರು ಅದಕ್ಕದಕ್ಕೆ ಪೀರ್ ಮೊಹಮ್ಮದ್ ರವರ ಈತ ನಡುವೆ ಜೆಡಿಎಸ್ ಕೂಡ ಹೇಳ್ಕೊಳ್ತಾ ಇದೆ ನಮ್ಮದು ಈ ಬಾರಿ ಸರ್ಕಾರ ಬರ್ತದೆ ಅಥವಾ ಸಮ್ಮಿಶ್ರ ಸರ್ಕಾರ ಬರ್ತದೆ ಅಂತ ಹೇಳಿ. ತಾವೇನ್ ಹೇಳ್ತೀರಿ ಆ ಕುರಿತಾಗಿ? ನೋಡಿ, ಸಮ್ಮಿಶ್ರ ಸರ್ಕಾರ ಬಂದ್ರು ಯಾವುದೇ ಒಂದು ಜಾತಿಗೆ ಕೈ ಹಾಕಿದ್ರೆ ಅದು ಸಮ್ಮಿಶ್ರ ಆಗ್ಲಿ ಯಾವುದೇ ಇರ್ಲಿ, ಹಿಂದೂಗಳು ಹೇಳುದು ಮುಸಲ್ಮಾನರ ಪರವಾಗಿದ್ದಾರೆ, ಮುಸಲ್ಮಾನರು ಹೇಳುದು ಅವರ ಪರವಾಗಿದ್ದಾರೆ. ಮೊನ್ನೆ ನೋಡಿ ಮುಸಲ್ಮಾನರ ಪರವಾಗಿದ್ದೇವೆ ಅಂತೇಳಿ 2 ಅಮೆಂಡ್ಮೆಂಟ್ ತಂದ್ರು. ಯಾರನ್ನಾದ್ರೂ ಬಿಟ್ಟದ್ ನೋಡಿದ್ರೆ ನೀವು? ಯಾರನ್ನಾದ್ರೂ ಹೊರಗೆ ಬಿಟ್ಟಿದ್ದೀರಾ? ಇಲ್ಲ. ಯಾಕಂತ ಹೇಳಿದ್ರೆ ಹಿಂದೂಗಳಲ್ಲಿ ಅವರಿಗೊಂದು ಇದಾಕಿತ್ತು, ಒಳಗಿಂದ ನಾವು ಬಿಡುದಿಲ್ಲ ಮಾರ್ರಿ, ನಾವು ಪಾಲಿಸ್ ಮಾಡುದು ಮುಸಲ್ಮಾನರಿಗೆ, ನೀವು ಹೆದರ್ಬೇಡಿ ಅಂತ ಹೇಳಲಿಕ್ಕೂ ಇದ್ದಾರೆ ಅವರು. ಅಂದ್ರೆ ಹಿಂದೂಗಳನ್ನು ಕಾಂಗ್ರೆಸ್ ಸರ್ಕಾರ ಬಿಟ್ಟಿದೆ ಅಂತ ಹೇಳ್ಬೇಡಿ ನೀವು. ಇದರಿಂದ ಬಿಜೆಪಿಯವರು ಮುಸಲ್ಮಾನರನ್ನು ಬಿಟ್ಟಿದೆ ಅಂತ ಹೇಳ್ಬೋದು, ಆದ್ರೆ ಹಿಂದೂಗಳನ್ನು ಕಾಂಗ್ರೆಸ್ ಅವರು ಬಿಟ್ಟಿದೆ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ಥ್ಯಾಂಕ್ ಯು. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಬಹುಶಃ ನಾನು ತಮ್ಮಲ್ಲಿ ಆರಂಭದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ, ಈ ಕರೆಯನ್ನ ಕೂಡ ತಾವು ಗಮನಿಸಿದ್ರಿ, ತಾವೇನ್ ಹೇಳ್ತೀರಿ? ಯಾರೊಬ್ಬರು ಹೇಳಿದ್ರು ಹಿಂದೂಗಳನ್ನು ನಾಯಿ ಅಂತೆ ನೋಡ್ತಾರೆ ಅಂತ. ನಂಗೆ ಗೊತ್ತಿಲ್ಲ. ಇವತ್ತು ಅನ್ನಭಾಗ್ಯ ಯೋಜನೆ ಕೊಡಲಿಕ್ಕೆ ಯಾರು ಹಿಂದೂ ಯಾರು ಮುಸ್ಲಿಂ ಅಂತ ಯಾರು ಕೇಳೋದಿಲ್ಲ. ಮೈತ್ರಿ ಯೋಜನೆಗೆ ಯಾರು ಕೇಳೋದಿಲ್ಲ. ಯಶಸ್ವಿನಿ ಯೋಜನೆಗೆ ಕೇಳೋದಿಲ್ಲ. ಇಂದಿರಾ ಕ್ಯಾಂಟೀನಲ್ಲಿ 5 ರೂಪಾಯಿಗೆ ತಿಂಡಿ ಹಾಗೂ 10 ರೂಪಾಯಿ ಊಟ ಹೇಳುವಾಗ ಯಾವ ಧರ್ಮ ಅಂತ ಸರ್ಕಾರ ಕೇಳೋದಿಲ್ಲ. ಅದೇ ರೀತಿ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಇನ್ನು ಬರ್ತದೆ, APL-ವರಿಗುಂಟು, BPL-ನವರಿಗೂ ಉಂಟು, ಆಗ ಯಾವ ಧರ್ಮ ಅಂತ ಕೇಳೋದಿಲ್ಲ. ಎಲ್ಲಿ ಕೇಳಿದೆ ಧರ್ಮ? ಸೊ ಆದ್ರೆ ಶಾದಿ ಭಾಗ್ಯ ಕೊಡುವಾಗ ಧರ್ಮವನ್ನ ಕೇಳಿದೆಯಲ್ಲ. ಶಾದಿ ಭಾಗ್ಯ ನೋಡಿ, ಮಠ ಮಂದಿರಗಳಿಗೆ ಬಹುಶಃ ಇತ್ತೀಚೆಗಷ್ಟೇ ಒಂದು ಸುತ್ತೋಲೆ ಅನ್ನುವಂಥದ್ದು ಬಹಳ ಪ್ರಚಾರಕ್ಕೆ ಬಂದು ಬಿಡ್ತು. ಆ ಸಂದರ್ಭದಲ್ಲಿ ಜಾತಿ ಧರ್ಮಗಳನ್ನ ಕೇಳಿತ್ತಲ್ಲ. ನೋಡಿ, ಇವತ್ತು ಒಂದು ಸರ್ಕಾರ ಅಥವಾ ಕೇಸ್ಗಳನ್ನ ವಾಪಸ್ ತಗೊಳ್ಳುವಾಗ ಜನಾರ್ದನ್ ಭಂಡಾರ್ಕರ್ ಅವರೇ ಕೇಸ್ಗಳನ್ನ ವಾಪಸ್ ತಗೊಳ್ಳುವಾಗ ಧರ್ಮವನ್ನ ಕೇಳಿ ಬಿಡ್ತಲ್ಲ ಸರ್ಕಾರ, ಯಾಕೆ? ಹೇಳ್ತೇನೆ. ಇವತ್ತು 34 ಇಲಾಖೆಗಳಿವೆ, ಸುಮಾರು 650 ಯೋಜನೆಗಳು ಸರ್ಕಾರದಿವೆ. ಎಲ್ಲ ಅದು ಅಲ್ಪಸಂಖ್ಯಾತರು ಇರ್ಬೋದು, SC ಅವರಿಗಿರ್ಬೋದು, ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದವರಿಗೆ ಎಲ್ರಿಗೂ ಕೂಡ ಅಲ್ಲದೆ ಇವತ್ತು ಮುಂದುವರಿದವರಿಗೂ ಹಿಂದುಳಿದವರಿಗೂ ಎಲ್ರಿಗೂ ಎಲ್ಲ ವರ್ಗದವರಿಗೂ ಕೂಡ ಸರ್ಕಾರದ ಎಲ್ಲ ಯೋಜನೆಗಳಿವೆ. ಬೇಕಾದರೆ ಆ ಪಟ್ಟಿಯನ್ನು ನಾನು ನಿಮಗೆ ಕೊಡಬಲ್ಲೆ. 650 ಯೋಜನೆಗಳಿವೆ. ಅಷ್ಟಿರುವಾಗ ಶಾದಿ ಭಾಗ್ಯ ಶಾದಿ ಭಾಗ್ಯ ಒಂದು
ಮುಸಲ್ಮಾನರಲ್ಲಿ ಹಿಂದುಳಿದವರಿಗೆ ಒಂದು ಶಾದಿ ಭಾಗ್ಯ ಕೊಟ್ರೆ, ಅವರಿಗೆ ಮದುವೆ ಆದಾಗ ಬೇಕಾದ ಮನೆಗೆ ಬೇಕಾದ ಸಾಮಾನುಗಳನ್ನು ಕೊಟ್ರೆ ಅದು ತಪ್ಪು ಹೇಳಿದ್ರೆ, ಇವತ್ತು ಮೊದಲು ಮದುವೆ ಮಾಡುವಾಗ ಹೇಳ್ತೇನೆ ಅಲ್ಪಸಂಖ್ಯಾತರಲ್ಲಿ ಹಿಂದೆ ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ, ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ ಸರ್, ನಾನು ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ. ರಾಘವೇಂದ್ರ ಶೆಟ್ಟಿ ಅವರು, ಹೇಳಿ ರಾಘವೇಂದ್ರ ಶೆಟ್ಟಿ ಅವರೇ. ನಮಸ್ತೆ ನಮಸ್ತೆ ಸರ್. ಈಗ ಈ ರಾಷ್ಟ್ರೀಯ ಪಕ್ಷದ ನಾಯಕರು ಅಲ್ಲಿಂದ ಇಲ್ಲಿ ಬರುದು, ಕರ್ನಾಟಕಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಬರುದು, ಇದೆಲ್ಲ ಒಂಥರ ಮಾಮೂಲಿಯಾಗಿ ಹೋಗಿದೆ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತಂದ್ರೆ, ನಿಜವಾಗಿಯೂ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಯಾವತ್ತೂ ಕಾಂಗ್ರೆಸ್ ಸರ್ಕಾರವನ್ನು ಬರಬಾರ್ದು ಸರ್. ಯಾವ ಪಕ್ಷ ಬಂದ್ರೂ ನಮಗೆ ಬೇಜಾರಿಲ್ಲ. ಯಾಕಂದ್ರೆ ನಾನು ಒಬ್ಬ ಹಿಂದೂ ಆಗಿ ಹೇಳ್ತಾ ಇದ್ದೇನೆ, ಅಲ್ಲ ಹಿಂದೂ ಆಗಿಯೋ ಅಥವಾ ಬಿಜೆಪಿ ಕಾರ್ಯಕರ್ತ ಆಗಿಯೋ ಹೇಳ್ತಾ ಇದ್ದೀರೋ ಅಥವಾ ಜೆಡಿಎಸ್ ನ ಕಾರ್ಯಕರ್ತ ಆಗಿ ಹೇಳ್ತಾ ಇದ್ದೀರಾ? ಯಾವ ಪಕ್ಷದವನು ಅಲ್ಲ, ನಾನು ಯಾವ ಜಾತಿ ಮತಕ್ಕೂ ನಾನು ಇದು ಮಾಡುವವನಲ್ಲ. ನಾವೆಲ್ಲರೂ ಅಣ್ಣ ತಮ್ಮದರಾಗಿ ಇದ್ದೇವೆ. ನಮ್ಮೊಳಗೆ ವಿಷ ಬೀಜವನ್ನ ಬಿತ್ತಿ ನಮ್ಮನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಸರ್ ಇವರು. ಇಂಥ ಪಕ್ಷ ನಮಗೆ ನಮಗೆ ದಯವಿಟ್ಟು ಬೇಡ. ಯಾಕಂದ್ರೆ ಕೆಲವೊಂದೊಂದು ವಿಚಾರಗಳಿಂದ ನನಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಈಗ ಮೊನ್ನೆ ಇದರಲ್ಲಿ ಹೊನ್ನಾವರದಲ್ಲಿ ನಡೆದಂತ ಒಂದು ಇದು ಪರೇಶ್ ಮೇಸ್ತಾ ಅವರಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟು ಇದು ಮಾಡಿದ್ರು, ಅವ್ರಿಗೆ ಏನ್ ಶಿಕ್ಷೆ ಆಯ್ತು, ಅದ್ರ ಬಗ್ಗೆ ಏನು ಈ ಸರ್ಕಾರ ಯಾವ ರೀತಿ ತಗೊಳ್ತು? ಈ ಸರ್ಕಾರನೇ ಕಾರಣ ಸರ್, ಕಾಂಗ್ರೆಸ್ ಸರ್ಕಾರವೇ ಕಾರಣ. ಇಷ್ಟಕ್ಕೆಲ್ಲ ಕೊಲೆಗೆ, ಇಷ್ಟೆಲ್ಲ ಮರ್ಡರ್ ಆಯ್ತು, ಇಷ್ಟೆಲ್ಲ ಅನಾಹುತಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ. ಯಾಕಂದ್ರೆ ತಪ್ಪು ಮಾಡಿದವನಿಗೆ ಅವನು ಒಂದು ಅಲ್ಪಸಂಖ್ಯಾತ ಅದು ಇದು ಅಂತ ಹೇಳಿ ಅವರನ್ನ ಬಿಡುಗಡೆ ಮಾಡುವಂತದನ್ನ ಸರ್ಕಾರನೇ ಮಾಡ್ತಾ ಉಂಟು. ಹಾಗಾಗಿ ಯಾರೇ ಆಗಿರ್ಲಿ, ಅವ್ನು ತಪ್ಪು ಮಾಡಿದವನು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಅವನಿಗೆ ಏನು ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ಆಗ್ಬೇಕು ಅದನ್ನ ಶಿಕ್ಷೆ ಕೊಡ್ಸುದು ಸರ್ಕಾರದ ಧರ್ಮ. ಅದನ್ನ ಬಿಟ್ಟು ಅವನು ಅಲ್ಪಸಂಖ್ಯಾತ, ಇವನು ಬಹುಸಂಖ್ಯಾತ ಅಂತ ಹೇಳಿ ಭೇದ ಭಾವ ಮಾಡಿಕೊಂಡು ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ಟಿವಿ ವಾಹಿನಿ ಮೂಲಕ ನಾನು ಕೆಲವರಿಗೆ ನಾನು ಮನವಿ ಮಾಡ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿರುವವರಿಗೆ, ಅವರ ಬೆಂಬಲಿಗರಿಗೆ ನಾನೊಂದು ಮನವಿ ಮಾಡ್ಬೋದೆ. ನೀವು ಕೂಡ ಒಂದು ಹಿಂದೂ, ಮೊನ್ನೆ ಅವನ ಒಂದು ಕೊಲೆ ಆಯ್ತು, ಅವನಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು, ಅದ್ರ ಬಗ್ಗೆ ನಿಮ್ಗೆ ಒಂದು ಚೂರು ಕೂಡ ನಿಮ್ಗೆ ನೋವು ಇಲ್ವಾ? ಹಾಗೇನೆ ಮುಸ್ಲಿಂ ಯುವಕನು ಒಂದು ಒಳ್ಳೆ ಯುವಕ ಅಂತ ನಾನು ಕೇಳ್ಪಟ್ಟಿದ್ದೇನೆ, ಅವರನ್ನು ಕೊಲೆ ಆಯ್ತು. ಯಾಕೆ ನೋಡಿ, ಇವರು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಮ್ಮಂತ ಬಡಪಾಯಿಗಳನ್ನ ದೂಡ್ತಾರೆ ಆ ಕೂಪಕ್ಕೆ. ನಮ್ಮ ಇವರ ಬೇಳೆ ಬೇಯಿಸ್ಕೊಳ್ಳಿಕ್ಕೇನೆ ನಮ್ಮಂತ ಬಡಪಾಯಿಗಳನ್ನ ದೂಡ್ತಾರೆ. ಇಷ್ಟು ದಿವಸ ಸತ್ತಿದಾರಲ್ಲ ಸರ್, ಯಾರಾದ್ರೂ ಒಬ್ಬ ರಾಜಕಾರಣಿ ಮಗ ಸತ್ತಿದಾನ ಅಲ್ಲಿ? ಯಾರಾದ್ರೂ ದೊಡ್ಡ ಶ್ರೀಮಂತನ ಮಗ ಸತ್ತಿದಾನ? ಅವರಿಗೂ ಕೇಳಿ ನೀವು, ಬಿಜೆಪಿಗೂ ಕೇಳಿ, ಇದನ್ನ ನಮಗೆ ಮಾತ್ರ ಕೇಳೋದಲ್ಲ, ಅವರಿಗೂ ಕೇಳಿ ನೀವು. ಜನಾರ್ದನ್ ಭಂಡಾರ್ಕರ್ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಅವರಿಗೂ ಕೇಳಿ ಅಂತ ಹೇಳಿ. ನೋಡಿ, ಮತ್ತೆ ಯಡಿಯೂರಪ್ಪ ಮಗನ ಹೋದ್ನಾ ಅಥವಾ ಬೇರೆ ಯಾರು ಹೋದ್ನಾ ಕೇಳೋದಿಲ್ಲ ಅಲ್ಲಿ ಕೂಡ. ಸರ್ಕಾರ ಬಂದ ಮೇಲೆ ಸತ್ಯ ನಾಶ ಆಗಿದೆ. ಎಂತಾಗಿದೆ ಇವತ್ತು 5 ಜನ ಪರೇಶ್ ಮೇಸ್ತ ಕೊಂದ 5 ಜನ ಇವತ್ತು ಒಳಗಿಲ್ವಾ? ಇದು ಅವರಿಗೆ ಒಳಗಾಕ್ಲಿಲ್ವಾ? ಅವರಿಗೆ ತನಿಖೆ ಮಾಡಿ ಯಾರಿಗೆ ರಾಘವೇಂದ್ರ ಶೆಟ್ಟಿ ಅವರೇ ತಮ್ಮ ಧನ್ಯವಾದ. ನೀವು ಹೇಳ್ಬೇಡಿ. ಹಾಗಾದ್ರೆ ಪರೇಶ್ ಮೇಸ್ತರ್ ಅವರ ಕೊಲೆ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ಲ? ಅವ್ರು ಹೇಳ್ತಾರಲ್ಲ, ಅವ್ರು ಹೇಳಿದಲ್ಲ ಪರೇಶ್ ಮೇಸ್ತರ ಕೊಲೆ ಆಗಿದೆ ಅಂತ. ಇವತ್ತು ಆರೋಪಿಗಳನ್ನ ಯಾರಿಗೆ ಗುಮಾನಿ ಇದೆ ಅವರನ್ನ 5 ಜನ ಇವತ್ತು ಬಂಧನ ಮಾಡ್ಲಿಲ್ವಾ? ನಾನು ತಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ. ಬಹುಶಃ ಈ ಎಲ್ಲ ವಿಚಾರಗಳನ್ನ ಗಮನಿಸುವಾಗ ಓರ್ವ JDS ನ ವಕ್ತಾರರಾಗಿ ತಮ್ಗೇನ್ ಹೇಳ್ಬೇಕು ಅನ್ನಿಸ್ತಾ ಇದೆ ಇದೀಗ? ಪ್ರಮುಖವಾಗಿ ಇದರಲ್ಲಿ ಎರಡನೇ ಮಾತಿಲ್ಲ. ಯಾಕಂತ ಹೇಳಿದರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡೆ, ಯಾಕಂತ ಹೇಳಿದರೆ ಒಂದು ಭಾರತೀಯ ಜನತಾ ಪಕ್ಷ ಹಿಂದೂಗಳ ಪರವಾಗಿ, ಮತ್ತು ಈಗ ಉದಾಹರಣೆಗೆ ಮಂಗಳೂರಲ್ಲಿ ಕಳೆದ ಇದರಲ್ಲಿ ದೀಪಕ್ ರಾವ್ ಹತ್ಯೆ ಆಯಿತು, ಅದಕ್ಕೆ ನಂತರ ಬಶೀರ್ ಹತ್ಯೆ ಆಯಿತು. ಇದು ಯಾಕಂತ ಹೇಳಿದರೆ ಈ ಚುನಾವಣಾ ಸಂದರ್ಭದಲ್ಲಿ ಹೆಣವನ್ನು ಬೀಳಿಸಿ ರಾಜಕೀಯವನ್ನು ಮಾಡುವಂಥದ್ದು ಯಾವ ರೀತಿಯ ರಾಜಕಾರಣ? ಯಾಕಂತ ಹೇಳಿದರೆ ಒಂದು ಸೌಹಾರ್ದವಾಗಿ ನಾವು ನಮ್ಮ ಸಮಾಜದಲ್ಲಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅದನ್ನು ನಾವು ಬಿಟ್ಟು ಅದನ್ನು ನಮ್ಮನ್ನು ಬದುಕಲಿಕ್ಕೆ ಬಿಡುವಂಥದ್ದಿಲ್ಲ. ನನ್ನ JDS ಅಲ್ಲಿ ಪ್ರಶ್ನೆ, ಈ ಹಿಂದಿನಿಂದಲೂ ಕೂಡ JDS ಗುರುತಿಸಿಕೊಂಡು ಬಂದದ್ದೇ ನಾವು ರೈತರ ಪರವಾಗಿರುವವರು, ರೈತರ ಪಕ್ಷ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಬಂತು ಮಹದಾಯಿಯ ವಿಚಾರದಲ್ಲಿ ಧ್ವನಿಯೇ ಎತ್ತಲಿಲ್ಲ, ತುಡುಕ್ ಅನ್ಲಿಲ್ಲ ಅವರು. ಈ ಕುರಿತಾಗಿ ಎಲ್ಲೋ ಜನರಿಗೆ ಮುಟ್ಟಿಸ್ಲಿಕ್ಕೆ JDS ಕೂಡ ವಿಫಲವಾಗಿ ಬಿಡ್ತಾ? ಇಲ್ಲ, ರಾಜಕೀಯ ಪಕ್ಷವಾಗಿ ಅಲ್ಲ, ಬದಲಿಗೆ ರೈತರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಅಂತ ಹೇಳಿ. ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಅಬ್ದುಲ್ ಖಾದರ್ ಅಂತ, ನಾನು ಅಬ್ದುಲ್ ಖಾದರ್ ಅವರು ಬ್ರಹ್ಮಾವರದಿಂದ. ಹೇಳಿ ಅಬ್ದುಲ್ ಖಾದರ್ ಅವರೇ, ತಾವೇನ್ ಹೇಳ್ತೀರಿ? ಸರ್, ತಮ್ಮ ವಿಸಿಟಿಂಗ್ ಕರ್ನಾಟಕ ಇದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂತದ್ದು ಒಂದೇ ಏನಂತ ಹೇಳಿದ್ರೆ, ಈ ಎರಡೂ ಪಕ್ಷ
ಪಕ್ಷಗಳು ಯಾವುದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಒಂದೇ ಮುಖದ ಎರಡು ನಾಣ್ಯಗಳು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಈ ಈ ತರದ ಕೋಮು ಗಲಭೆ, ಈ ತರ ಜನ ಸಾಯುವಂತಹದ್ದು ಹೋಗ್ಬೇಕಂತಿದ್ದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಬಂದು ಕರ್ನಾಟಕವನ್ನ ಶಾಂತಿ ಮುಕ್ತ ಕರ್ನಾಟಕ ಅಂತ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಬರ್ಬೇಕಲ್ದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಲ್ಲ, ಕುಮಾರಸ್ವಾಮಿ ಬಂದ್ರೆ ಅದೇನ್ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೇಗೆ ಗಲಾಟೆಗಳಾಗುವಂತದ್ದಾಗಿ ಆಗ್ತದೆ ನೋಡಿ ಸ್ವಾಮಿ, ಕುಮಾರಸ್ವಾಮಿ ಬಂದ್ರೆ ಇಂತಹ ಯಾರು ಕೊಲೆ ಮಾಡ್ತಾರೆ, ಯಾರು ಇದಕ್ಕೆ ಪ್ರಚೋದನೆ ಕೊಡ್ತಾರೆ, ಇವರನ್ನ ಮಟ್ಟ ಹಾಕಲೇಬೇಕಾದ್ರೆ ಇರುವಂತ ಒಬ್ಬರೇ ಏಕೈಕ ವ್ಯಕ್ತಿ ಕುಮಾರಸ್ವಾಮಿ ಮಾತ್ರ, ವಿನಃ ಬಿಜೆಪಿ ಅಲ್ಲ. ಇದು ಎರಡೂ ಕೋಮುಗಲವನ್ನು ಸೃಷ್ಟಿ ಮಾಡುವಂತಹ ಪಕ್ಷ. ಆದ ಕಾರಣ ಕುಮಾರಸ್ವಾಮಿಯೇ ಬರಬೇಕು. ಕರ್ನಾಟಕದಲ್ಲಿ ಈಗ ಮೂಲೆ ಮೂಲೆಯಲ್ಲಿ ಇರುವುದು ಕುಮಾರಸ್ವಾಮಿ ಇದೆ. ಎಲ್ಲಿ ಹೋದ್ರು ಕುಮಾರಸ್ವಾಮಿಯ ವಿಷಯ ಕೇಳಿ ಬರ್ತಾ ಇದೆ. 100ಕ್ಕೆ 100 ಅವರೇ ಬರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್, ಅಬ್ದುಲ್ ಖಾದರ್ ಅವರೇ, ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮಗೆ ಬಂದಿರತಕ್ಕಂತಹ 3 ಕರೆಗಳನ್ನು ನಾವು ಗಮನಿಸಿದ್ರೆ 3 ಪಕ್ಷಗಳ ಬಗ್ಗೆ ಭರವಸೆಯೂ ಇದೆ ಜನರಿಗೆ, 3 ಪಕ್ಷಗಳ ಬಗ್ಗೆ ಇವತ್ತು ಅಸಡ್ಯ ಭಾವನೆಯೂ ಕೂಡ ಇದೆ. ನಾನು ದೀಪಕ್ ರವರೇ, ಪ್ರದೀಪ್ ರವರೇ, ತಾವು ಮಾತಾಡ್ತಾ ಇದ್ರಿ, ಹೇಳಿ. ಅದೇ ನೀವು ಮಹದಾಯಿ ವಿಚಾರವನ್ನು ಪ್ರಸ್ತಾರ ಮಾಡಿದ್ರಿ. ಒಂದು ವಿಚಾರ ಅಂತ ಹೇಳಿದ್ರೆ, ಈ ರಾಜ್ಯದಿಂದ 18 ಜನ ಭಾರತೀಯ ಜನತಾ ಪಕ್ಷದಿಂದ ಎಂಪಿಗಳಾಗಿದ್ದಾರೆ. ಆದರೂ ಕೂಡ ಅವರು ಪ್ರಧಾನಮಂತ್ರಿಯ ಮುಂದೆ ನಿಂತು ಈ ಮಹದಾಯಿಯ ವಿಚಾರದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಮಾತಾಡಲಿಕ್ಕೆ ಅವರ ಹತ್ರ ಸಾಧ್ಯ ಆಗಲಿಲ್ಲ. ಅದೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು 2 ರಿಂದ 3 ಬಾರಿ ಮಹದಾಯಿ ವಿಷಯವನ್ನು ಪ್ರಸ್ತುತ ಮಾಡಿಕೊಂಡು ಪ್ರಧಾನಿಯವರನ್ನ ಭೇಟಿ ಆಗ್ತಾರೆ. ಅವರು ಪ್ರಧಾನಿಗಳು ಹೋದರೆಲ್ಲ ದೇವೇಗೌಡರನ್ನು ಹೊಗಳು ಬಿಟ್ರು, ಹಾಗಾಗಿ ಸುಮ್ಮನಾಗಿ ಬಿಟ್ಟರು ದೇವೇಗೌಡರು. ಇಲ್ಲಿ ಕೇಳಿ, ಯಾಕಂದ್ರೆ ಅವ್ರು ಹೋಗಿ ಬಂದ ಕೂಡ ಈಗಿನ ಪ್ರಸ್ತುತ ವಾತಾವರಣ ಯಾವ ರೀತಿ ಇದೆ, ದೇವೇಗೌಡರು ಹೇಳಿದ ಪ್ರಧಾನಿಗಳು ಕೇಳ್ತಿದ್ರು ಅನ್ನೋ ಮಾತಿದೆ. ಇಲ್ಲ, ನನ್ನ ಮಾತನ್ನು ಒಂದು ಯಾಕಂತ ಹೇಳಿದ್ರೆ, ಅಲ್ಲಿ ಹೋಗಿ ಹೊರ ಬಂದ ಮೇಲೆ ಇದೇ ದೇವೇಗೌಡರು ಹೇಳಿದ್ದಾರೆ, ಒಂದು ಕಪ್ ಕಾಫಿಯನ್ನು ಕುಡಿದು ಕಳಿಸಿದ್ದಾರೆ, ಅಷ್ಟು ಬಿಟ್ಟರೆ ಇದರ ವಿಚಾರವನ್ನು ಮಾತಾಡಲಿಲ್ಲ ಅಂತ ಹೇಳಿ. ಅಂದರೆ ಸರಿಸುಮಾರು ಒಂದು 1,000 ದಿನಕ್ಕೂ ಹೆಚ್ಚಿನ, ಅಂದರೆ ಸರಿಸುಮಾರು 2-3 ವರ್ಷಗಳ ಮೇಲೆ ಆಯಿತು ಯಾವುದು ಅಲ್ಲಿ ಹೋರಾಟಗಾರರ ಒಂದು ಇದು. ಆದರೆ ಮೊನ್ನೆ ಇತ್ತೀಚೆಗೆ ಇವರು ನಡೆದಂಥ ಒಂದು ಪ್ರಹಸನ ಹೇಗಿತ್ತು, ಯಡಿಯೂರಪ್ಪನವರು ಮತ್ತು ಮನೋಹರ್ ಪಾರಿಕರ್ನವರು ಮತ್ತು ಇವರು ಅಮಿತ್ ಶಾ ಅವರದೊಂದು ಅಲ್ಲಿ ಹೋಗಿ ಲೆಟರ್ ಹಿಡ್ಕೊಂಡು ಬಂದು ಅದನ್ನೊಂದು ಪರಿವರ್ತನಾ ರ್ಯಾಲಿಯಲ್ಲಿ ಓದಿ ನಂತರ ಆ ಒಂದು ರೀತಿಯಲ್ಲಿ, ಅಂದರೆ ಆ ಜನರನ್ನು ಮಂಗ ಮಾಡಲಿಕ್ಕೆ ಅಂದರೆ ಇವರು ಹೊರಟಿದ್ದಾರೆ ಅಂತ ಹೇಳಿದರೆ, ಆ ಹೋರಾಟ 1,000 ದಿನಗಳ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಜನರಿಗೆ ಈ ಒಂದು ಯಾವುದು ಪತ್ರವನ್ನು ತೋರಿಸಿಕೊಂಡು ಮಂಗ ಮಾಡಿ ಅವರ ಓಟನ್ನು ನಾವು ತಿಂತೇನೆ ಅಂತ ಹೇಳುವಂಥ ಒಂದು ಕೆಟ್ಟ ಒಂದು ಚಾಳಿಗೆ ಅವರು ಹೋಗ್ತಾರೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಅದಕ್ಕಿಂತ ಒಂದು ನೀಚ ಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದರೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ನನ್ನೊಟ್ಟಿಗೆ ಜೆಡಿಎಸ್ ನ ವಕ್ತಾರರಾಗಿರ್ತಕ್ಕಂಥ ಪ್ರದೀಪ್ ಜಿ ಮತ್ತು ಜನಾರ್ದನ್ ಭಂಡಾರ್ಕರ್ ಅವರು ಕಾಂಗ್ರೆಸ್ನ ಕಡೆಯಿಂದ ಇದ್ದಾರೆ. ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನು ಮುಂದೆ ಕೂಡ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೇನೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಕುಂದರ್, ನನ್ನೊಟ್ಟಿಗೆ ಜನಾರ್ದನ್ ಭಂಡಾರ್ಕರ್ ಅವರು ಮತ್ತು ಪ್ರದೀಪ್ ಜಿ ಅವರು, ತಮಗಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಬಹುಶಃ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕಿಂತ ಮೊದಲಿಗೆ ಇನ್ನೊಬ್ಬರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಬಹುಶಃ ಕಟ್ಟಾಗಿದೆ ಅಂತ ಕಾಣಿಸ್ತದೆ. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಬಹುಶಃ ಇಷ್ಟೆಲ್ಲ ವಿರೋಧಗಳು ಬರ್ತಾ ಇದೆ ಸರ್ಕಾರಕ್ಕೆ. ಕೆಲವರು ಹೇಳ್ತಾ ಇದ್ದಾರೆ ಯಾವ ಸರ್ಕಾರ ಬಂದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಒಂದು ಬರ್ತಾ ಇದ್ರೆ ಸಾಕು ಅಂತ ಹೇಳಿದ್ರು ರಾಘವೇಂದ್ರ ಶೆಟ್ಟಿ ಅವರು ಮಾತಾಡ್ತಾ. ಅದ್ರ ಜೊತೆಲೆ ಇನ್ನು ಕೆಲವರು JDS ಬಂದ್ರೆ ಮಾತ್ರ ಸರಿ ಆಗ್ತದೆ ಅಂತ ಹೇಳಿದ್ರು. ಏನು ಹಾಗಾದ್ರೆ ಕಾಂಗ್ರೆಸ್ ಇಷ್ಟರ ಮಟ್ಟಿಗೆ ಹಾಳು ಮಾಡ್ಕೊಂಡು ಬಿಡ್ತಾ ತನ್ನ ಹೆಸರನ್ನ? ಅಲ್ಲ, ಬಹುಶಃ ರಾಹುಲ್ ಗಾಂಧಿ ಬಂದೇ ಅದನ್ನ ಪ್ಯಾಚ್ ಅಪ್ ಮಾಡ್ಬೇಕಾ? ಹಾಗೆಲ್ಲ ಇವತ್ತು ಅವರವರ ಭಾವನೆಗಳು ಅದು ಹಾಗಿರ್ಬೋದು. ನಾನು ಅದ್ರ ಬಗ್ಗೆ ಏನೋ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಅಹಿಂಸೆಯಲ್ಲಿ ನಾವು ನಂಬಿಕೆಯನ್ನು ಇಟ್ಟವರು, ಯಾವುದೇ ದೊಂಬಿ ಮತ್ತು ಗಲಾಟೆಯನ್ನು ಎಬ್ಬಿಸಿ ಜನರಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಿ ಅದನ್ನು ಏನು ಒಳ್ಳೆಯದಲ್ಲಿದ್ದ ಸೌಹಾರ್ದತೆಯಲ್ಲಿದ್ದ ಜನರನ್ನು ಅಣ್ಣತಮ್ಮದಂತೆ ಜನರನ್ನು ಹಾಳು ಮಾಡಬೇಕೆಂಬ ಯಾವ ಉದ್ದೇಶಗಳು ನಮಗಿಲ್ಲ.
ಅಲ್ಲ ಅದ್ರ ಕುರಿತಾಗಿ ಇವತ್ತು ಧ್ವನಿ ಬರ್ತಾ ಇದೆ. ಅಮಿತ್ ಶಾ ವೀರಶೈವ ಬಂದಾಗ ಮತ್ತು ಅಮಿತ್ ಶಾ- ಲಿಂಗಾಯತವನ್ನ ಅಮಿತ್ ಶಾ ವೀರಶೈವ ಮತ್ತು ಅಮಿತ್ ಶಾ ಲಿಂಗಾಯತ ಪ್ರಥಮ- ಸಮಾಜವನ್ನ ಅಮಿತ್ ಶಾ ಡಿವೈಡ್ ಪ್ರಥಮ- ಮಾಡ್ಲಿಕ್ಕೆ ಕಾಂಗ್ರೆಸ್ನ ಒಂದು ಒತ್ತಡಗಳಿತ್ತು ಅಂತ ಹೇಳಿ. ಹೌದಾ? ಅಮಿತ್ ಶಾ ಇವತ್ತು ಕರ್ನಾಟಕಕ್ಕೆ ಬಂದಾಗ ಹೇಳಿದ ಮಾತೇನು? ಏನು ಲಾಠಿ ಚಾರ್ಜ್ ಆಗ್ಬೇಕು, ಹಣ ಬೀಳ್ಬೇಕು, ಆಗ ಮಾತ್ರ ನಮ್ಗೆ ಅದು ಅವರು ಏನು ಮುನಿಸಿಕೊಂಡು ಹೋದದ್ದು ನಿಮ್ಗೆ ಗೊತ್ತಿಲ್ವೇ? ಅದನ್ನ ವಾಟ್ಸಪ್ ಅಲ್ಲಿ ಯಾರು ಪ್ರತಾಪ್ ಸಿಂಹ ಹೇಳಿದ್ದನ್ನ ನಿಮ್ಗೆ ನೆನಪಿಲ್ವೇ? ಅದು ಪ್ರಯತ್ನಗಳನ್ನು ಮಾಡಿದ್ರಲ್ವಾ? ಹನುಮ ಜಯಂತಿ ಪ್ರಯತ್ನಗಳನ್ನು ಹುಣಸೂರಿನಲ್ಲಿ ಮಾಡ್ಲಿಲ್ವೇ? ಅದಕ್ಕೆ ಸಮದಾಗಿ ಸರ್ಕಾರ ಸರಿ ಇದ್ರಿಂದ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇದರಿಂದ ಆಗಾಯ್ತು. ಆದ್ರೆ ಕರ್ನಾಟಕ ಜನರು ಇವರು ಹುಳಿ ಹಿಂಡ್ಲಿಕ್ಕೆ ಬಂದರೂ ಕೂಡ ಅಲ್ಲಲ್ಲಿ ಕೆಲವು ಘಟನೆಗಳು ಆದ್ರೂ ಕೂಡ ವಿವೇಚನೆ ಇಲ್ಲವರು, ವಿವೇಕದಲ್ಲಿ ಇವರು. ಆದ್ರಿಂದ ಇವತ್ತು ವಿವೇಕವನ್ನ ಉಳಿಸಿಕೊಂಡದಕ್ಕೆ ಇವೆಲ್ಲವೂ ಕೂಡ ಇನ್ನೂ ಕೂಡ ಶಾಂತವಾಗಿದ್ದಾರೆ. ಆದ್ರಿಂದ ಬಹುಶಃ ಜೆಡಿಎಸ್ ಕೂಡ ಅದನ್ನ ಹೇಳ್ತಾ ಇದೆ. ನಾನು ಪ್ರದೀಪ್ ಸಿದ್ಧಾಂತದಲ್ಲಿ ನಂಬಿಕೆ ಇದ್ದವರು. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಲ್ಲ ನಾವೇನು ವಿಶ್ವನಾಥ್ ರವರು ಬಂಟ್ವಾಳದಿಂದ. ಹೇಳಿ ವಿಶ್ವನಾಥ್ ರವರೇ. ಬಂಡಾರ್ಕರ್ ಆಗ ಹೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೆ, ಬಿಜೆಪಿ ಅವರಲ್ಲಿ ಕೇಳಿ, ಬಿಜೆಪಿ ಕೇಳಿ. ಇನ್ನೂ ನನ್ಗೆ ಮೊದ್ಲು ಕಾಲ್ ಮಾಡಿದವರು ಹೇಳ್ತೀನಿ, ನಾನು ಕೇಳ್ತೀನಿ, ನಾನು ಹಿಂದೂ ಆಗಿ ಕೇಳ್ತಿದ್ದೀನಿ, ಯಾವುದೇ ಪಕ್ಷದವನಲ್ಲ. ಅವ್ರಿಗೆ ಹೇಳ್ದಿರು ಈಗ ನಾನು ಜಾಸ್ತಿ ಕೇಳ್ತಾ ಇದ್ದೆ ಅಂತ ಅಮಿತ್ ಶಾ ಅವರು ಬಂದು ಹಾಗೆ ಹೇಳಿದ್ ಹೀಗೆ ಹೇಳಿದ್ರು. ಇವರು ರಮಣದರೈಗಳು ಇಲ್ಲಿ ಬಂದು ಮಂಗಳೂರಲ್ಲಿ ಹೇಳಿದ್ರಲ್ಲ, ನನ್ನ ಮುಸ್ಲಿಮರ ಓಟಿಂದ ವಿನ್ ಆದದ್ದು ಹಾಗೆ ಹೀಗೆ ಅಂತೇಳಿ. ನನ್ನ ಅನುಭವ ಹೇಳ್ತೀನಿ, ನಾನು ಓಪನ್ ಆಗಿ ನನ್ನ ಅನುಭವ ಹೇಳ್ತಿದ್ದೀನಿ. ನನ್ನೊಂದು ವಾಲ್ಮೀಕಿ ಯೋಜನೆ, ನನ್ನೊಂದು ಲೋನ್ ಸ್ಯಾಂಕ್ಷನ್ ಅದನ್ನು ತಪ್ಪಿಸಿದ್ದಾರೆ ಇವರು, ಇದೇ ಕಾಂಗ್ರೆಸ್ಸಿನವರು, ಇದೇ ರಮಣದರೈ, ಇದೇ ನನ್ನ ಚೆನ್ನೈ ತೋಡಿ ಪಂಚಾಯತಿಯ ಪ್ರೆಸಿಡೆಂಟ್ ಹಿಂದುವಾಗಿ. ಅವರು ಅದಕ್ಕೆ ಆನ್ಸರ್ ಏನ್ ಗೊತ್ತಾ, ರೀಸನ್ ಏನ್ ಗೊತ್ತಾ? ಓಪನ್ ಆಗಿ ಹೇಳ್ತಿದ್ದೆ, ನಾವು ಮುಸ್ಲಿಮರಿಗೆ ಮಾತ್ರ ಕೊಡುದು ಓಪನ್. ನಾನು ಮಣಿಪಾಲದಲ್ಲಿ ವರ್ಕ್ ಮಾಡ್ತಿದ್ದೆ, ನನಗೆ ಅಲ್ಲಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ವಾಲ್ಮೀಕಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಕೊಡ್ಲಿಕ್ಕೆ ಬಂಡಾರ್ಕರ್ ಅವರು ಏನ್ ಹೇಳ್ತಾರೆ? ಅಲ್ಲ, ಬಂಡಾರ್ಕರ್ ಅವರು ಕೂಡ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಾಲ್ಮೀಕಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಯಾರಿಗೆ ನೀವು ಅದನ್ನು ಮಂಗ ಮಾಡಿ? ನನ್ನ ವಾಲ್ಮೀಕಿ ಯೋಜನೆ ನನ್ನ ಅನುಭವ ನಾನು ಹೇಳ್ತಿದ್ದೀನಿ, ನನಗೆ ಆದ ಅನುಭವ ಅದು. ತಮ್ಮ ಪಂಚಾಯಿತಿ ಹೆಸರು ಹೇಳಿದ್ರಿ ತಾವು? ಹೌದು. ಎಸ್, ಇನ್ನೊಮ್ಮೆ ನನ್ನ ಚೆನ್ನೈ ತೋಡಿ ಪಂಚಾಯತಿ. ಎಸ್ ಖಂಡಿತವಾಗಿಯೂ ಈ ಕುರಿತಾಗಿ ಕೂಡ ವಿವರವನ್ನ ನಾನು ಓಪನ್ ಆಗಿ 30 ಟೈಮ್ಸ್ ನಾನು ಅವರಿಗೆ ಕಾಲ್ ಮಾಡಿದೆ, ಪ್ರೆಸಿಡೆಂಟ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. 2 ಟೈಮ್ಸ್ ಅವರ ಮನೆಗೆ ಹೋಗಿ ಹೇಳಿದೆ, ಹೀಗೆ ಒಂದು ನಿಮ್ಮ ಸಿಗ್ನೇಚರ್ ಬೇಕು, ಇಲ್ಲ ನಿಮ್ಮೊಂದು ಕಾಲ್ ಬೇಕಂತ ಅವರಿಗೆ, ಪಿಎಗೆ, ರಾಮನತರೈಗಲ್ಲ ಪಿಎಗೆ ಅಂತ ಹೇಳಿ. ಇಲ್ಲ, ರೆಸ್ಪಾನ್ಸ್ ಇಲ್ಲ. ಆದ್ಮೇಲೆ ನಾನು ಇನ್ನೊಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಜೊತೆ ಅವರು ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು, ಓಕೆ. ಆದ್ರೂ ನನಗೆ ಅದು ನಿಮ್ಮ ಪ್ರೆಸಿಡೆಂಟ್ ಜೊತೆ ವಿಲೇಜ್ ಪ್ರೆಸಿಡೆಂಟ್ ಜೊತೆ ಮಾತಾಡ್ಬೇಕಂತ ಹೇಳಿದ್ರೆ ನನಗೆ ಇವರಲ್ಲಿ ಪುನಃ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ತಮ್ಮ ಮಾಹಿತಿಗಾಗಿ ಮತ್ತು ಖಂಡಿತವಾಗಿಯೂ ಆ ಪಂಚಾಯತ್ ನ ವಿಚಾರವನ್ನ ಕೂಡ ಸದ್ಯದಲ್ಲೇ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಅವರಿಗೆ ಅವರ ಯಾವ ಯೋಜನೆ ಸಿಗ್ಲಿಲ್ಲ. ಒಂದ್ ನಿಮಿಷ ಸರ್, ನಿಮ್ಮ ಹೆಸರನ್ನು ಕೊಡಿ, ನಿಮ್ಮ ನಂಬರವನ್ನ ಕೊಡಿ, ನಿಮ್ಗೆ ಯಾವ ಯೋಜನೆಯಲ್ಲಿ ಸಿಗ್ಲಿಲ್ಲ ಮತ್ತೆ ಜನಾರ್ದನ್ ಬಂಡಾರ್ಕರ್ ಅವರು ಹೇಳ್ತಾ ಇದ್ದಾರೆ, ಪಂಚಾಯತಿಗೆ 30 ಬಾರಿ ಈಗಾಗಲೇ ಅವರು ಹೋಗಿದ್ದಾರೆ, ಬೇರೆ ಬೇರೆ ಕಾರಣಗಳು ಇರಬಹುದು. ಅದನ್ನ ಅಲ್ಲಿ ಹೇಗೆ ಹೇಳಿಕ್ ಆಗ್ತದೆ? ಅದು ಬೇರೆ ಬೇರೆ ಕಾರಣಗಳು ಇರಬಹುದು. ಇವತ್ತು ಅದನ್ನ ಒಂದ್ ಸೈಡ್ ಮಾಡ್ಲಿಕ್ಕೆ ಬರುದಿಲ್ಲ, 2 ಸೈಡ್ ಕೇಳ್ಬೇಕು ನಾವು. ಅದು ಯೋಜನೆ ಬಿಟ್ಟಾಗಿ ಅದು ಏನೋ ಅಲ್ಲ ಹೇಳಿ, ವಾಲ್ಮೀಕಿ ಯೋಜನೆ ಮುಸ್ಲಿಮರಿಗೆ ಹೇಗೆ ಆಗ್ತದೆ ಅಂತ ಕೇಳ್ಬೇಕು ಅಷ್ಟೇ. ನಂಗೆ ಮತ್ತೇನಿಲ್ಲ. ಮನೆ ಕಟ್ಟಿದ್ದೀನಿ, ಡೋರ್ ನಂಬರ್ ಇವತ್ತಿನ ತನಕ ಚೇಂಜ್ ಆಗಿಲ್ಲ, 1 year ಆಯ್ತು. ತಮ್ಮ ಕರೆಗಾಗಿ ನಾನು ಧನ್ಯವಾದ. ಭೂಮಿಯ ದಾಖಲೆಗಳು ಸರಿ ಇಲ್ಲದಿರಬಹುದು. ಈ ಎಲ್ಲ ವಿಚಾರಗಳ ಕುರಿತಾಗಿ ಅದಕ್ಕಿಂತ ಮೊದಲಿಗೆ ನಾನು ದೀಪಕ್ ರವರಲ್ಲಿ ಬರ್ತೇನೆ. ಸೊ ಜನಾರ್ದನ್ ಬಂಡಾರ್ಕರ್ ಅವರು ಕೂಡ ಮಾತಾಡ್ತಾ ಈ ಕರೆಯನ್ನ ಸ್ವೀಕರಿಸಿ ಅವ್ರಿಗೆ ಹೇಳ್ತೇನೆ, ಹೇಳಿದ್ರೆ ಜಾತ್ಯತೀತ ಅಂತ ತಾವ್ ಹೇಳಿದ್ರಿ. ಅಲ್ಲಲ್ಲ, ಜೆಡಿಎಸ್, ನಾನು ಆ ವಿಚಾರಕ್ಕೆ ಬರ್ತೇನೆ. ಜೆಡಿಎಸ್ ಅಂತ ಹೇಳಿದ್ರೆ ಜಾತ್ಯತೀತ ಅಂತ ಹೇಳಿದ್ರಿ. ಜನಾರ್ದನ್ ಬಂಡಾರ್ಕರ್ ಅವರು ಬಹುಶಃ ನಿಕಟಪೂರ್ವ ವ್ಯಕ್ತಿ ಕಾಂಗ್ರೆಸ್ಸಿಗೆ. ಅವ್ರು ಈಗಾಗಲೇ ಸೂಟನ್ನು ಕೊಟ್ಟಿದ್ದಾರೆ, ಸಮ್ಮಿಶ್ರ ಸರ್ಕಾರವನ್ನ, ಜೆಡಿಎಸ್ ಅನ್ನ ಬಿಡುವ ಪರಿಸ್ಥಿತಿ ಇಲ್ಲ. ಎರಡೂ ಪಕ್ಷಗಳು, ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ, ಜೆಡಿಎಸ್ ಅನ್ನ ಬಿಡುದಿಲ್ಲ. ಕಾರಣ ನಮ್ಗೆ ಬಹುಮತ ಬರ್ದೇ ಇದ್ರೆ ಜೆಡಿಎಸ್ ಗತಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಜೆಡಿಎಸ್ ಅವರಿಗೆ ಅದೇ ಬಂಡವಾಳ. ಒಪ್ಕೊಳ್ತೀರಾ? ನಿಮ್ಗೆ ಅದೇ ಇಲ್ಲ ಅಲ್ಲ, ಟ್ರಂಪ್ ಕಾರ್ಡ್ ಯಾರನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ಈ ರಾಜ್ಯದ ಜನತೆಗೆ ಬಿಡೋಣ. ಚುನಾವಣೆ ಬರಬಾರ್ದು, ಜಾತಿ ಸರ್ಕಾರ ಬರಬೇಕು, ಕೋಮುವಾದಿಗಳು ಬರಬಾರ್ದು. ಕೇಳಿ ಒಂದ್ ನಿಮಿಷ. ಅಲ್ಲ, ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ
2008ರಿಂದ 2013ರವರೆಗೆ ಬಿಜೆಪಿಯ ಏನಂತ ನೋಡಿ ಆಗಿದೆ, 2013ರಿಂದ 2018ರವರೆಗೆ ಕಾಂಗ್ರೆಸ್ ಏನಂತ ನೋಡಿ ಆಗಿದೆ, ಅದಕ್ಕಿಂತ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಇದ್ದಾಗ 20 ತಿಂಗಳಲ್ಲಿ ಕುಮಾರಸ್ವಾಮಿ ಏನಂತ ನೋಡಿ ಆಗಿದೆ. ಈಗ ಜನಸಾಮಾನ್ಯರು, ಜನರ ಮತದಾರರು, ನಮ್ಮ ರಾಜ್ಯದ ಮತದಾರ ಬಾಂಧವರು ಯಾರಿಗೆ ನಾವು ಕೊಡಬೇಕು, ಯಾರಿಗೆ ನಾವು ಅಧಿಕಾರ ಚುಕ್ಕಾಣಿ ಕೊಡಬೇಕು, ಯಾರು ಈ ರಾಜ್ಯದ ರಾಜ್ಯ ಆಗಬೇಕು ಅಂತ ಅನ್ನೋದನ್ನು ಅವರು ಸ್ಪಷ್ಟ ಮಾಡಲಿಕ್ಕಿದ್ದಾರೆ. ಇನ್ನು ಕೆಲವು 2-3 ತಿಂಗಳು ಇರೋದಷ್ಟೇ ಬಾಕಿ ಬಿಡಿ. ಆದರೆ ಈ ಹಿಂದೆ ನೀವು ಒಂದು ಮಾತನ್ನು ಕೇಳಿದರೆ ಅದಕ್ಕೆ ಒಂದು ಉತ್ತರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಟೆಂಪಲ್ ರನ್ ಮಾಡ್ಕೊಂಡು ಹೋಗುವಂತಹ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಆದರೆ ಅವರ ಈಗ ಅವರು ಸಾಫ್ಟ್ ಹಿಂದುತ್ವದ ಕಡೆಗೆ ಏನು ಬರ್ತಿದ್ದಾರೆ ಅಂತ ಹೇಳ್ತಿದ್ರು. ಅದೇ ಭಾರತೀಯ ಜನತಾ ಪಕ್ಷದ ಇನ್ನೊಂದು ಸಾಫ್ಟ್ ಒಂದು ರೀತಿಯಲ್ಲಿ, ಯಾಕಂದರೆ ಹಿಂದುತ್ವದ ತತ್ವದ ಮುಖಾಂತರ ಅವರು ಇಷ್ಟರವರೆಗೆ ಬಾಬರಿ ಮಸೀದಿ ಹಿಡ್ಕೊಂಡು ಇಷ್ಟರವರೆಗೆ ಏನು ಮಾಡ್ಕೊಂಡು ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮೋದಿ ಸರ್ಕಾರ ಬಂದ ನಂತರ ಅವರ ನಡೆ ಒಂದು ಸ್ವಲ್ಪ ಮಟ್ಟಿಗೆ ಬದಲಾಗ್ತಾ ಉಂಟು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಈ ಹಿಂದೂಗಳಲ್ಲಿ ಈ ಯಾರು SC STಗಳು ಅಥವಾ ಹಿಂದುಳಿದ ವರ್ಗಗಳಿಗೆ ಯಾವ ರೀತಿಯಲ್ಲಿ, ಯಾಕಂತ ಹೇಳಿದರೆ ಕೇಂದ್ರ ಸಚಿವರಾದಂಥ ಅನಂತಕುಮಾರ್ ಹೆಗಡೆ ಅವರ ಪ್ರತಿಯೊಂದು ಭಾಷಣಗಳಲ್ಲಿ ಕೂಡ ನಾವು ಸರಿಯಾಗಿ ನೋಡ್ಲಿಕ್ಕೆ ಹೋದರೆ, ಒಮ್ಮೆ ಅವರು ಮುಸ್ಲಿಮರಿಗೆ ಬೈತಾರೆ, ತದನಂತರ ದಲಿತರ ಮೇಲೆ ದಾಳಿ ಮಾಡಲಿಕ್ಕೆ ಹೋಗ್ತಾರೆ. ಅಂತ ಹೇಳಿದರೆ ಆ ಹಿಂದುತ್ವದಲ್ಲಿ ಅವರು ಯಾವ ರೀತಿಯಲ್ಲಿ ಯಾವ ನಡೆಯನ್ನು ಇಟ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದು, ಅದನ್ನು ಇಷ್ಟೆಲ್ಲ ಆದರೂ ಕೂಡ ತನ್ನದೇ ಒಬ್ಬ ಸಹೋದ್ಯೋಗಿ ಈ ರೀತಿಯಲ್ಲಿ ಮಾತಾಡಿದರೂ ಕೂಡ ಇವರು ಮೋದಿಯವರು ಅದರ ಬಗ್ಗೆ ಯಾವುದೇ ಒಂದು ರೆಸ್ಪಾನ್ಸ್ ಮಾಡೋದಿಲ್ಲ. ಅಂತ ಹೇಳಿದರೆ ಅವರ ಒಳಗಿನ ಒಂದು ಏನು ತತ್ವವನ್ನು, ಅದು RSS ನ ಏನು ತತ್ವ ಉಂಟು ಅದನ್ನ ಈಗ ಅವರು ಹೇಳುತ್ತಿದ್ದಾರೆ. RSS ನ ತತ್ವದ ಒಟ್ಟಿಗೆ 2020 ಅನ್ನು ಆಡ್ಬಿಡ್ತಾ JDS. ಅಲ್ಲ ನೋಡಿ, ಆ ಒಂದು ಸಂದರ್ಭ. ಇನ್ನೊಂದು ಪ್ರಶ್ನೆಯನ್ನು ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರಾಜೇಶ್ ಅವರು ಮಂಗಳೂರಿಂದ. ಹೇಳಿ ರಾಜೇಶ್ ಅವರೇ, ಬಹುಶಃ ಈ ಎಲ್ಲ ವಿಚಾರಗಳ ಕುರಿತಾಗಿ ತಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ, ತಾವೇನ್ ಹೇಳ್ತೀರಿ? ನೋಡಿ, ಈ ನಿಷ್ಠೂರ ಗಲಾಟೆ ಪ್ರತಿಯೊಂದು ಕಾಲದಲ್ಲಿ ಮತಕ್ಕೆ ಬೇಕಾಗಿ ಮಾತ್ರ, ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಬೇಕಾಗಿಲ್ಲ. ಅವರ ಉದ್ಧಾರ ಆಗ್ಲಿಕ್ಕೆ ಮತ ಪಡ್ಕೊಂಡು ಅವರ ಉದ್ಧಾರ, ಯಾರು ಉದ್ಧಾರ ಮಾಡ್ಲಿಕ್ಕೆ ತಯಾರಿಲ್ಲ. ನಾವು 70 ವರ್ಷದಿಂದ ನೋಡಿದೇವೆ ರಾಜಕೀಯ. ಇನ್ನೊಂದು ವಿಚಾರ, ಈ ಮತಕ್ಕೆ ಬೇಕಾಗಿ ನಾಸ್ತಿಕ ಕೂಡ ಆಸ್ತಿಕರಾಗಿ ಹೊರಟಿದ್ದಾರೆ ಅಷ್ಟೇ. ಅದ್ರ ತುಂಬಾ ವಿವರಣೆ ಮಾಡ್ಲಿಕ್ಕೆ ಇಲ್ಲ. ಇನ್ನೊಂದು ವಿಚಾರ ನೋಡಿ, ಪ್ರಧಾನಿ ಅವರು 3ನೇ ದರ್ಜೆ ಮಾತಾಡಿದ್ರು ಅಂತ ಒಂದು ವಿಚಾರ ಬಂತು ಇಲ್ಲಿ. ಈಗ ನಿಮ್ಮ ಈ ವೇದಿಕೆಯಲ್ಲಿ 3ನೇ ದರ್ಜೆ ಮಾತಾಡಿದ್ರು. ಕಡುವು ಬಡವು, ಮಧ್ಯಮ ವರ್ಗದವು, ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತೂ ಸ್ವಲ್ಪ ತಿಳುವಳಿಕೆ ಜ್ಞಾನ ಇದ್ದವು. ಅವನು ಯಾಕೆ ಬೇಕಾಗಿ ಆ ಪ್ರಧಾನಿಯನ್ನು ಯಾರನ್ನು ಮೋದಿ ಅವರನ್ನು ಅಷ್ಟೊಂದು ನೆಚ್ಚಿಕೊಂಡಿದ್ದಾನೆ, ಅವನು ಯಾಕೆ ದೂಷಣೆ ಮಾಡುವುದಿಲ್ಲ? ಆದ್ರಿಂದ ಜನಸಾಮಾನ್ಯ ಬೇಸತ್ತು ಹೋಗಿದ್ದಾನೆ ಈ ರಾಜಕಾರಣದಲ್ಲಿ. 125 ವರ್ಷ ಇದು ಕಾಂಗ್ರೆಸ್ ಆಡಳಿತ ಮಾಡಿದ್ರಿಂದ ಇದು ರಾಮರಾಜ್ಯ ಆಗ್ಬೇಕಿತ್ತು ನನ್ನ ಇದರ ಪ್ರಕಾರ. ಆದಷ್ಟು ಅವರು ಪ್ರಯತ್ನ ಮಾಡಿದ್ದಾರೆ. ಅದೇ ವಿಫಲ ಆಗಿದೆ. ಯಾಕೆಂದ್ರೆ ಎಲ್ಲ ಸೋರಿ ಹೋಗಿದೆ. ಯಾವುದೇ ಭಾಗ್ಯ ಕೊಟ್ರೆ ಆ ಭಾಗ್ಯನ ಸೋರಿ ಹೋಗುತ್ತೆ, ತಿಂದು ಉಳಿದದ್ದು ಮಾತ್ರ ಸಿಗುದು. 10%, 25% ಸಿಗ್ತದೆ. 75% ಅದು ಮಿಸ್ಯೂಸ್ ಆಗಿ ಹೋಗ್ತದೆ. ಆ ಮಿಸ್ಯೂಸ್ ಆಗದೇ ಇದ್ರೆ ಅದಕ್ಕೆಂದು ಬೆಲೆ ಇತ್ತು ಎಲ್ಲ. ಅದು ಈಗ ಇಷ್ಟೆಲ್ಲ ನಾವು ಹೇಳೋದ್ರಲ್ಲಿ ಬಹಳ ವಿಚಾರಗಳು ಉಂಟು. ಅದ್ರ ಆ ಮಿಸ್ಯೂಸ್ ಆಗದೆ ಅದು ಇಂಪ್ಲಿಮೆಂಟ್ ಆಗಿದ್ರೆ ಪ್ರತಿಯೊಂದು ಅದು ಇಷ್ಟೊತ್ತಿಗೆ ಏನೋ ಆಗ್ತಿತ್ತು. ಅದು ಕಾಂಗ್ರೆಸ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ರು. ಎಸ್ ರಾಜೇಶ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ರಾಜೇಶ್ ಅವರ ಮಾತಿನಲ್ಲಿ ಅಡಕವಾಗಿರತಕ್ಕಂಥ ಮಾತುಗಳನ್ನ ನಾನು ಮತ್ತೆ ಚರ್ಚೆಗೆ ತರ್ತೇನೆ. ಅದಕ್ಕಿಂತ ಮೊದಲಿಗೆ ನಾನು ತಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಸೊ ಹಾಗಾದ್ರೆ ಇದೇ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಬಿಟ್ಟಿತ್ತ ಈ ಹಿಂದೆ ಯಡಿಯೂರಪ್ಪರವರೊಟ್ಟಿಗೆ ಸಮ್ಮಿಶ್ರ ಸರ್ಕಾರವನ್ನು ಮಾಡುವಾಗ JDS ಅಂತ ಹೇಳಿ, ಅಥವಾ ಈಗ ಇನ್ನು ಮುಂದೆ ಆದ್ರೆ ಬಹುಶಃ ದಕ್ಷಿಣ ಕನ್ನಡ ಭಾಗದಲ್ಲಿ ಖಾತೆಯನ್ನು ತೆರೆಯುವುದು ಬಹಳ ಕಷ್ಟ ಅಂತ ಆಗ್ಬಿಟ್ಟಿದೆ ಈಗಾಗಲೇ JDSಗೆ. ಸೊ ಸಮ್ಮಿಶ್ರ ಸರ್ಕಾರವನ್ನ ಕಾಂಗ್ರೆಸ್ ಒಟ್ಟಿಗಾದ್ರೂ ಅವರು ನಿರ್ಮಾಣವನ್ನ ಮಾಡಬಹುದೇನೋ? ಯಾರ ಸಿದ್ಧಾಂತವನ್ನ ಈ ಬಾರಿ ಒಪ್ಕೊಳ್ತಾರೆ? ಅಲ್ಲ, ನಾನು 2004ರಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದರು, ಇದೇ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಆ ಸಮಯದಲ್ಲಿ. ಆಗ ಒಂದು ದಿಢೀರಾಗಿ ಸಿದ್ದರಾಮಯ್ಯ ಅವರು ಅವರ ಸಹಿತ ಸರಿಸುಮಾರು 20ರಿಂದ 30 ಶಾಸಕರನ್ನು ಕರ್ಕೊಂಡು JDS ಪಕ್ಷವನ್ನು ಅವರು ಬಿಡ್ತಾರೆ ಅಂತ ಹೇಳಿದರೆ, ಆವಾಗ ಕಾಂಗ್ರೆಸ್ ನಮ್ಮ ಪಕ್ಷವನ್ನು ಹೊಡೆಯತಕ್ಕಂಥ ಒಂದು ಹುನ್ನಾರವನ್ನು ಮಾಡಿತ್ತು. ಆವಾಗ ಪಕ್ಷದ ಉಳಿವಿಗಾಗಿ ಪಕ್ಷವನ್ನು ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋದರೆ ನಮ್ಮ ಪಕ್ಷದ ಸ್ಥಿತಿ ಏನಾಗ್ಬೋದು ಅನ್ನುವಂಥ ಒಂದು ಸೂಕ್ಷ್ಮ ವಿಷಯದಿಂದಾಗಿ ಆವತ್ತು ಸನ್ಮಾನ್ಯ ದೇವೇಗೌಡರ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಕುಮಾರಸ್ವಾಮಿಯವರು BJPಯವರ ಜೊತೆಗೆ ಸೇರಿ ಆಡಳಿತವನ್ನು ಮಾಡಿದರು. ಆದರೆ ಅವರ ಜೊತೆ ಆಡಳಿತ ಮಾಡಿದರೂ ಕೂಡ ಅವರ ಛಾಯೆಯನ್ನು ಅದರಲ್ಲಿ ಬೀಳಲಿಕ್ಕೆ, ಯಾಕಂತ ಹೇಳಿದರೆ ನೋಡಿ, ಸರಾಯಿಯನ್ನು ನಿಷೇಧ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಮತ್ತು ಇದು ಆವಾಗ ಸಾಲದ
ಸಾಲ ಮನ್ನಾ ಮಾಡುವಂಥ ಯೋಜನೆಯನ್ನಾಗಿರ್ಬೋದು. ಆವಾಗ ಹಣಕಾಸು ಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಅದಕ್ಕೆ ಹಣವನ್ನು ಕೊಡಲಿಕ್ಕೆ ನಂತರ ಸಾಧ್ಯವಿಲ್ಲ, ಲಾಟರಿ ನಿಷೇಧ ಮಾಡಲಿಕ್ಕೆ ಆಗುವುದಿಲ್ಲ, ಸರಾಯಿ ನಿಷೇಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದರೆ ಅದಕ್ಕೆ ನಾನು ಏನು ಸೌಕರ್ಯವನ್ನು ಏನು ಇದನ್ನು ಬಂಡವಾಳ ಎಲ್ಲಿಂದ ಬರಬೇಕು ಅಂತ ನಾನು ಮಾಡಿಕೊಳ್ತೇನೆ, ನನಗೆ ಗೊತ್ತುಂಟು ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ಅವತ್ತು ಕುಮಾರಸ್ವಾಮಿ ಅವರು ಪ್ರದರ್ಶಿಸ್ತಾರೆ. ಅಂತ ಹೇಳಿದರೆ ಅವರ ಒಟ್ಟಿಗೆ ನಾವು ಸರ್ಕಾರ ಮಾಡಿದರೂ ಕೂಡ ನಾವು ಅವರ ನಡೆಯಲ್ಲೇ ನಾವು ಇದು ಮಾಡ್ಕೊಂಡಿಲ್ಲ. ಆದರೆ ನಮ್ಮ ನಡೆ ಏನು, ಕುಮಾರಸ್ವಾಮಿ ಅವರ 20 ತಿಂಗಳಲ್ಲಿ ಏನು ಅಧಿಕಾರವನ್ನು ನಡೆಸಿದ್ರು, ಜನಸಾಮಾನ್ಯರೊಬ್ಬ ರಾಜ ಅಥವಾ ಒಬ್ಬ ಆಡಳಿತದ ಒಬ್ಬ ಚುಕ್ಕಾಣಿ ಹಿಡಿದುಕೊಂಡವ ಜನರ ಒಟ್ಟಿಗೆ ಸೇರಿಕೊಂಡು ಇವಾಗ AC ರೂಮಲ್ಲಿ ಕುಳಿತುಕೊಂಡು ಅಥವಾ ಇನ್ನೊಂದು ರೀತಿಯಲ್ಲಿ ತನ್ನ PA-ಗಳಿಂದ ಮತ್ತೊಬ್ಬರಿಂದ ಕೆಲಸ ಮಾಡುವಂಥದ್ದಲ್ಲ, ಜನರ ನಡುವೆ ಹೋಗಿ ಕೆಲಸವನ್ನು ಮಾಡಿದಂಥವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಇವತ್ತಿಗೂ ಕೂಡ ಜನರಿಗೆ ಅದೇ ಬೇಕಾಗಿರುವಂಥದ್ದು. ಇಲ್ಲಿ ಅದಿಲ್ಲ, ಅದು ನೋಡೋಣ, ಬರಲಿ ಬಿಡ್ರಿ, ಆಮೇಲೆ ನೋಡೋಣ, ಇಲ್ಲೊಬ್ಬ ನಾನು ಅದನ್ನು ಯಡಿಯೂರಪ್ಪ ಗುಡುಗಿದರೆ ವಿಧಾನಸಭೆ ನಡಗುವುದು, ಇಲ್ಲಿ ನಾವು ನಡಗಲಿಕ್ಕೆ ಬರಲಿಲ್ಲ, ಮತ್ತೆ ಯಾರ ಜಿಲ್ಲೆ ಕೂಡ ಬೆಂಕಿ ಹಾಕಲಿಕ್ಕೆ ಬರಲಿಲ್ಲ, ನಾವು ಸೌಹಾರ್ದತೆಯಿಂದ ನಾವು ರಾಜಕಾರಣ ಮಾಡಿದ್ದೇವೆ. ಇನ್ನೂ ಕೂಡ ಅದೇ ರೀತಿಯಲ್ಲಿ ನಾವು ಜನರ ನಡುವೆಯಲ್ಲೇ ನಿಂತು ರಾಜಕಾರಣ ಮಾಡಬೇಕು. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರು ಬೇಕು ಅಂತ ನಾನು ಹೇಳಿಕೊಳ್ಳುವುದು. ಸೊ ಇಂತಹ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಬೇಕು ಅಂತ ಹೇಳಿ ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಕೂಡ ಬರ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪಡುಬಿದ್ರಿಯಿಂದ ಹೇಳಿ. ಜೆಡಿಎಸ್ ಪಕ್ಷದವರು ಹೇಳಿದ್ರು ರಾಜೇಶ್ ಅವರು ಅಂತ. ಅದೇ ಬಿಜೆಪಿಯವರು ಕಾಂಗ್ರೆಸ್ ಇದರದ್ದು ಮುಸ್ಲಿಂ ಮತ್ತು ದಲಿತರನ್ನು ಇದು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಹಾಗೆ ಎಲ್ಲ ಹೇಳಿದ್ರು. ಅದೇ ನಿನ್ನೆ ಜೆಡಿಎಸ್ SC ಘಟಕದ್ದು ಲೀಡರ್ ಅನ್ನದಾನಿ ಅಂತ ಅವರಿಗೆ ನಿನ್ನೆಗೆ ಕೆನ್ನೆಗೆ ಬಾರಿಸಿದ್ದಾರೆ. ಅದಕ್ಕೆ ಅವರೇನು ಹೇಳ್ತೀರಿ ಇವರು ಜೆಡಿಎಸ್ ಪಕ್ಷದವರು? ಅನ್ನದಾನಿ ಅವರಿಗೆ SC ಕೊಡುದು ಇದೇನಾ? ಸೊ ತಮ್ಮ ಪ್ರಕಾರ SC ಅವರಿಗೆ ಜೆಡಿಎಸ್ ಪ್ರಾಶಸ್ತ್ಯವನ್ನ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ? ಇಲ್ಲ, 100ಕ್ಕೆ 100. ಎಸ್, ನಿನ್ನೆ ಒಂದು ಘಟನೆಯನ್ನ ಹೇಳಿದ್ರಿ, ಯಾವುದು? ಅದೇ ರಾಜ್ಯಾಧ್ಯಕ್ಷರಾದ SC ರಾಜ್ಯಾಧ್ಯಕ್ಷರಾದಂತ ಅನ್ನದಾನಿ ಅವರು, ಪ್ರೊಫೆಸರ್ ಅವರು, ಅನ್ನದಾನಿ ಅಂತ ಅವರಿಗೆ ಕೆನ್ನೆಗೆ ಹೊಡೆದ್ರು ಅಂತ ಹೇಳಿದ್ರೆ ಯಾರು ಬೆನ್ನಿಗೆ ಹೊಡೆದದ್ದು? ಕೆನ್ನೆಗೆ ಯಾರು ಹೊಡೆದದ್ದು? ಕುಮಾರಸ್ವಾಮಿ ಅವರು. ತಮ್ಮ ಪ್ರಶ್ನೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ, ತಮ್ಮ ಮಾತುಗಳಿಗಾಗಿ. ಸೊ ಕುಮಾರಸ್ವಾಮಿ ಅವರು ಈಗ ಬಂದಂತಹ ಹೊಸ ವಿಚಾರ ಇದು. ಕುಮಾರಸ್ವಾಮಿ ಅವರು ಹಿಂದುಳಿದ ವರ್ಗದವರ ಮುಖಂಡರ ಬಹುಶಃ ಇದರ ಬಗ್ಗೆ ಮಾಹಿತಿ ನನಗೆ ಇಲ್ಲ, ಆದರೆ ಅದು ಯಾವ್ದು ಪಕ್ಷದ ಒಳಗೆ ಆಗಿರುವಂತ ಏನು ಕಾರ್ಯ ಇರ್ಬೋದು ನನಗೆ ಗೊತ್ತಿಲ್ಲ, ಆಗಿರಬಹುದು ಅಂತ ಅನಿಸ್ತಿದೆ ತಮಗೆ? ಇಲ್ಲ, ಯಾಕಂದ್ರೆ ಕುಮಾರಸ್ವಾಮಿ ಅಂತ ಶಾಂತ ಸ್ವಭಾವದ ವ್ಯಕ್ತಿತ್ವದ ಮನುಷ್ಯ, ಆ ರೀತಿಯ ಒಂದು ಯಾಕಂತ ಹೇಳಿದ್ರೆ ಅದು ಇದು ಜನರಿಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ನಡೆ ನುಡಿಗಳು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ಬಹುಶಃ ಇದು ಏನು ವಿಷಯ ಅಂತ ಹೇಳಿ ನನಗೆ ಕೂಡ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಅದನ್ನ ತಿಳ್ಕೊಂಡು ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಬಹುಶಃ ಈ ಹಿಂದೆ ರಾಜೇಶ್ ಅವರು ಮಂಗಳೂರಿಂದ ಕರೆ ಮಾಡಿ ಮಾತಾಡಿದ್ರು. ಅವರ ಮಾತಿನಲ್ಲಿ ಅಡಕವಾಗಿದ್ದಂತಹ ಭಾವಗಳು ಇಷ್ಟು ವರ್ಷಗಳಿಂದ ರಾಜಕೀಯ ಈ ಭಾರತದಲ್ಲಿ ಇರ್ತಾನೆ ಇದೆ, ರಾಜಕೀಯದ ಅನೇಕ ಧುರೀಣರು ಬಂದು ಹೋಗಿದ್ದಾರೆ, ಆದ್ರೆ ರಾಮರಾಜ್ಯದ ನಿರ್ಮಾಣ ಆಗ್ಲೇ ಇಲ್ವಲ್ಲ ಅನ್ನುವಂತ ಪ್ರಶ್ನೆ. ತಾವು ರಾಜಕೀಯವನ್ನ ಹೊರತುಪಡಿಸಿ ಮಾತಾಡಿದ್ರೆ ಜನಾರ್ದನ್ ಭಂಡಾರ್ಕರ್ ಹೌದು ಅಂತ ಅನಿಸ್ತಾ ಇಲ್ವ ತಮಗೆ? ಯಾಕೆ ನೀವು ಹಾಗೆ ರೀತಿ ಹೇಳ್ತೀರಿ? ಇವತ್ತು ಸ್ವಾತಂತ್ರ್ಯದ ಮೊದಲು ಒಂದು ಗುಂಡು ಸುದ್ದಿ ಆಗ್ತಾ ಇರಲಿಲ್ಲ ಈ ದೇಶದಲ್ಲಿ, ಪ್ರೊಡಕ್ಷನ್ ಆಗ್ತಾ ಇರಲಿಲ್ಲ. ಇವತ್ತು 70 ವರ್ಷಗಳ ನಂತರ ನಾವು ನಿಮಿಷಾರ್ಧದಲ್ಲಿ ಕ್ಷಣಾರ್ಧದಲ್ಲಿ ಇಡೀ 70 ವರ್ಷಗಳ ನಂತರ ಅಂತ ಹೇಳಿದ್ರೆ ಮೋದಿ ಬಂದ ನಂತರ ಅಲ್ಲ, ಮೋದಿ ಬಂದ ಅಲ್ಲ 70 ವರ್ಷದಲ್ಲಿ ಇದ್ದೇವೆ ಸ್ವಾತಂತ್ರ್ಯ ಬಂದ ಅಂತ ಹೇಳಿದ್ದು. ಸ್ವಾತಂತ್ರ್ಯ ಬಂದು 70 ವರ್ಷಗಳನ್ನ ಆಗಿದ್ದೇವೆ. ಇವತ್ತು ದೇಶದಲ್ಲಿ ಎಷ್ಟು ಅಭಿವೃದ್ಧಿನ ನಾವು ಕಂಡಿದ್ದೇವೆ. ಇವತ್ತು ಸೂಜಿ ಈ ದೇಶದಲ್ಲಿ ಉತ್ಪನ್ನ ಆಗ್ತಾ ಇರಲಿಲ್ಲ. ಇವತ್ತು ರಾಕೆಟ್ ಉಡ್ಡಯನ ಮಾಡ್ತೇವೆ ನಾವಿಲ್ಲಿ, ಉಪಗ್ರಹವನ್ನು ಈಗ ಯಾರಿಗೆ ಕೊಡಬೇಕು ಅನ್ನುವಂತ ಪ್ರಶ್ನೆ. ಈ ಕ್ರೆಡಿಟ್ ಅನ್ನು ಯಾರಿಗೆ ಕೊಡಬೇಕು? ಯಾವ ಸರ್ಕಾರಗಳಿಗೆ ಕೊಡಬೇಕು? ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ? ಅದೇ ಜನರಿಗೆ ಗೊತ್ತಿಲ್ವಾ? 60 ವರ್ಷಗಳಲ್ಲಿ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಇದ್ದದಲ್ಲಿ ಆದದಲ್ವಾ? ಈ ದೇಶದಲ್ಲಿ 30 ಕೋಟಿ ಜನ ಇತ್ತು, ಜನರಿಗೆ 2 ಹೊತ್ತು ಊಟ ಮಾಡ್ಲಿಕ್ಕೆ ಇರ್ಲಿಲ್ಲ. ಜನರಿಗೆ ಎಷ್ಟು ರೋಗ ರುಜಿನದಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇದ್ರು. ಮಲೇರಿಯಾ ಇರ್ಬೋದು, ಫ್ಲೇಗ್ ಇರ್ಬೋದು, ಆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಇವತ್ತು ಬ್ರಿಡ್ಜಸ್ ಇರ್ಲಿಲ್ಲ. ಉಡುಪಿಯಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಆಗ್ತಿತ್ತಾ? ಯಾರು ಮಾಡಿದ್ದು? ಇದು ಕಾಂಗ್ರೆಸ್ ಮಾಡಿದ್ದು. ಇವತ್ತು ಏನು ಆಗ್ಲಿಲ್ಲ ಅಂತ ಹೇಳ್ತಾರಲ್ವ, ಅದು ಕಾಂಗ್ರೆಸ್ ಮಾಡಿದ್ದು.
ಇದು ರಾಮರಾಜ್ಯ ಅಂತ ಕರಿತಾ ಇದ್ದೀರಾ. ಬಿಜೆಪಿ ಏನ್ ಮಾಡಿದೆ 1926ರಲ್ಲಿ RSS ಅನ್ನ ಪ್ರಾರಂಭಿಸಿ ಇವತ್ತು ಈ ದೇಶವನ್ನ ಹಿಂದೂ ದೇಶ ಮಾಡ್ಲಿಕ್ಕೆ ಹೊರಟಿದೆ ವಿನಃ ಇವತ್ತು ಎಲ್ಲರ ಜಾತಿ ಪಂಥಗಳು ಹಲವು ವಿವಿಧತೆಯಲ್ಲಿ ಏಕತೆನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಕೆಲಸ ಕಾರ್ಯಗಳನ್ನ ಇತರ ಕೆಲವು ಜಾತ್ಯತೀತ ಪಕ್ಷಗಳು ಕೂಡ ಮಾಡಿದ್ರೆ ಇವತ್ತು ಬಿಜೆಪಿ ಅದನ್ನು ಹೊಡಿಲಿಕ್ಕೆ ಹಿಂದೂಗಳಿಗೆ ಮಾತ್ರ ಈ ದೇಶ ಯಾರಿದ್ದಾರೋ ಮುಸ್ಲಿಮರದ ಪಾಕಿಸ್ತಾನಕ್ಕೆ ಹೋಗ್ಲಿ ಈ ರೀತಿಯ ಮಾತುಗಳನ್ನು ಆಡಿದ ನೀವು ಕೇಳಲಿಲ್ವೇ? ಇವತ್ತು ಏನು SC ST ವರ್ಗದವರಿಗೆ ಏನು ನಾವು ಅವರು ಹಿಂದಿದ್ದಾರೆ ಅಂತ ಹೇಳ್ಕೊಂಡು ಇವತ್ತು ಏನು ಮೀಸಲಾತಿ ಕೊಡ್ತದೆ ಅದು ನಿಲ್ಲಿಸಬೇಕಂತ ಬಿಹಾರದಲ್ಲಿ ಇದೇ ಭಾಗವತ್ ಅವರು ಮಾತನಾಡಲಿಲ್ವೇ? ನಾನು ಖಂಡಿತ ಹೇಳ್ತೇನೆ ಇನ್ನೊಮ್ಮೆ ಆಗಲ್ಲ. ಇವತ್ತು ನೋಡಿ 30 ಕೋಟಿ ಜನಸಂಖ್ಯೆ ಇರುವುದು, ಇವತ್ತು 125 ಕೋಟಿ ಜನಸಂಖ್ಯೆ ಇರ್ತದೆ. ಆ ಜನಸಂಖ್ಯೆ ಎಲ್ಲಾ ಜನರನ್ನು ಕೂಡ ಸರ್ಕಾರದಿಂದ ಎಲ್ಲವನ್ನು ಮಾಡ್ಲಿಕ್ಕೆ ಖಂಡಿತ ಇದುವರೆಗೆ ಯಾವ ಸರ್ಕಾರಗಳದ್ದು ಕೂಡ ತಪ್ಪಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಹಾಗೆಲ್ಲ ಏನು ಮಾಡ್ಲಿಲ್ಲ ತಪ್ಪಿಲ್ಲ, ಜನಸಂಖ್ಯೆಯ ತಪ್ಪು. ಬರಲ್ಲ ಹಾಗೆಲ್ಲ 125 ಕೋಟಿ ಜನಸಂಖ್ಯೆಯನ್ನು ಒಂದು ದೇಶದಲ್ಲಿ ಆಡೋದು ಸುಲಭದ ಮಾತಲ್ಲ. ಇವತ್ತು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವ ರೀತಿ ಜಾಸ್ತಿ ಆಗಿದೆ. ಇವತ್ತು ನಾವು ಏನು 12,000ಕ್ಕೆ BPL ಕಾರ್ಡ್ಗೆ ಲಿಮಿಟೇಷನ್ 1,20,000 ಮಾಡಿದ್ದೇವೆ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಅದು ಇವತ್ತು ಅಭಿವೃದ್ಧಿಯಲ್ಲಿ ಸೂಚಿಸುತ್ತದೆ. GDP ಅಥವಾ ಮತ್ತೊಂದು ಎಲ್ಲ ವಿಚಾರಗಳ ಕುರಿತಾಗಿ ನಾನು ಯಾಕೆ ತಮ್ಮಲ್ಲಿ ಪದೇ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಬಿಜೆಪಿ ಅವರು ಇದನ್ನೇ ಹೇಳ್ತಾ ಇದ್ದಾರೆ. ಇವೆಲ್ಲ ಆದದ್ದೇ ನಮ್ಮಿಂದ, ಮೋದಿ ಸರ್ಕಾರ ಬಂದ ಮೇಲೆ ಇವೆಲ್ಲ ಆದದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಜನರು ನೋಡ್ತಾ ಇದ್ದಾರೆ, ಜನರಿಗೆ ಗೊತ್ತು. ಇದು ಹಾಸ್ಯಾಸ್ಪದ, ಇದು ಖಂಡಿತ ಹಾಸ್ಯಾಸ್ಪದ. ಮೋದಿ ಹೇಳಿದ್ರೆ ಅಚ್ಚೇ ದಿನ ಕೊಡ್ತೇನೆ ಹೇಳಿ GST ಎಷ್ಟು ಕಲೆಕ್ಟ್ ಮಾಡಿದ್ರು 28 ಜನರನ್ನ. ನಮ್ಮ ಉತ್ತರ ಭಾರತದಲ್ಲಿ ನಂಗೆ ಕರೆಕ್ಟ್ ಅಲ್ಲಿ ನೆನಪಿಲ್ಲ, ಅಸ್ಸಾಮಲ್ಲಿಯೋ ಅಥವಾ ಇಲ್ಲೋ ಇದರ ಕಡೆ ಸುಮಾರು 160 ಕಿಲೋಮೀಟರ್ಗಳ ಒಂದು ಸೇತುವೆಯನ್ನ ಮೊನ್ನೆ ಲೋಕಾರ್ಪಣೆ ಮಾಡಿದ್ರು, ಅಣೆಕಟ್ಟನ್ನ, ಸೇತುವೆಗಳನ್ನು ಬಹುಶಃ ಮೋದಿ ಅವರು. ಅದನ್ನು ಕೂಡ ಜನರು ಏನ್ ಹೇಳ್ಬೋದು, ಮೋದಿ ಅವರೇ ಮಾಡಿದ್ದು ಅಂತ. ಶಂಕುಸ್ಥಾಪನೆ ಮಾಡಿದಂತದ್ದು ಮಾಡಿದ್ದು ದೇವೇಗೌಡರು. ಅಂದ್ರೆ ಅವಾಗ ಆದದ್ದನ್ನ ಕೆಲವು ಯೋಜನೆಗಳನ್ನ ಇವರಿಗೆ ಉದ್ಘಾಟನೆ ಮಾಡಿದ ಕೂಡಲೇ ಇವರದ್ದಾಗುದಿಲ್ಲ. ಇವರದ್ದು ಹೇಗೆ ಅಂತ ಹೇಳಿದ್ರೆ, ಮುಂಚೆ ಒಂದು ಕೇಕ್ ಇರ್ತಿತ್ತು, ಅದನ್ನ ಈಗ ಒಂದು ಐಸ್ ಕೇಕ್ ಬಂದಿದೆ. ಹಾಗೆ ಮುಂಚೆ ಕೇಕ್ ಪ್ರಾಡಕ್ಟ್ ಅನ್ನು ಕಂಡುಹಿಡಿದಿದ್ರು, ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅಷ್ಟು ಬಿಟ್ರೆ ಅದು ಕೂಡ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಈಗ ಸುಮಾರು 3.5 ವರ್ಷಗಳಲ್ಲಿ ಮೋದಿ ಸರ್ಕಾರದ ಸಾಧನೆಗಳೇನು, ಇದು ಬಂದು 15 ದಿವಸ 20 ದಿವಸದಲ್ಲಿ ಎಷ್ಟು 3 ತಿಂಗಳಲ್ಲೇನೋ ಬ್ಲ್ಯಾಕ್ ಮನಿ ತರ್ತೇನೆ ಅಂತ ಹೇಳಿದ್ರು. ಆದರೆ ಹೊರದೇಶದಿಂದ ಒಂದೇ ಒಂದು ಬಿಡಿಗಾಸನ್ನು ತರುವಂತ ಯೋಗ್ಯತೆ ಇವರಿಗೆ ಇವತ್ತಿನವರೆಗೂ ಜನಧನ್ ಖಾತೆಯಲ್ಲಿ 15 ಲಕ್ಷ ಆಗ್ತೇನೆ ಹೇಳಿದ್ರು, ಅದು ಆಗ್ಲಿಲ್ಲ. ನಂತರ 2 ಕೋಟಿ ಉದ್ಯೋಗ ಎಲ್ಲಿ ಹೇಳಿದ್ರೆ ಅದೇ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ನೀವು ಪಕೋಡ ಮಾರಿ ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ಈಗ ಅಮಿತ್ ಶಾ ಅಲ್ಲಿ ಮಾತಾಡ್ತಾರಲ್ವಾ ರಾಜ್ಯ ಲೋಕಸಭೆಯಲ್ಲಿ, ನಾಚಿಕೆ ಆಗುದಿಲ್ಲ ಅವರಿಗೆ? ಇಲ್ಲ, ಯಾಕಂದ್ರೆ ಅವರಿಗೆ ಅಮಿತ್ ಶಾ ಅವರಿಗೆ ಯಾಕೆ ನಾಚಿಕೆ ಬೇಕು? ಅವರು ಬಂದು ಇಲ್ಲಿ ಕರ್ನಾಟಕದಲ್ಲಿ ಮಾತಾಡಿದ್ದೇನೆ ಹೇಳಿ, ನನಗೆ ಎಲೆಕ್ಷನ್ ಅನ್ನೋದು ಒಂದು ಬಿಸ್ನೆಸ್ ಅಂತ ಹೇಳಿದವರು. ಅವರು ಜನಸಾಮಾನ್ಯರಿಗೆ 2 ತಿಂಗಳು ಜೈಲಲ್ಲಿದ್ದ. ಇನ್ನೊಂದು ಕರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ, ಈ ವಿಚಾರಗಳ ಕುರಿತಾಗಿ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ರಾಜಕಾರಣಿಗಳು, ರಾಜಕೀಯ ಮುಖಂಡರು ಕೂಡ ಕರ್ನಾಟಕವನ್ನ ವಿಸಿಟ್ ಮಾಡ್ತಾ ಇದ್ದಾರೆ, ತಮ್ಗೇನ್ ಅನ್ಸುತ್ತೆ ಕರ್ನಾಟಕದ ಪರಿಸ್ಥಿತಿ? ವಿಸಿಟ್ ಮಾಡೋದು ಒಳ್ಳೆ ವಿಷಯ. ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಬರ್ಬೇಕು, ಅವ್ರವ್ರ ಅನಿಸಿಕೆಗಳೆಲ್ಲ ಹಂಚ್ಕೋಬೇಕು. ಫಸ್ಟ್ ಜನಗಳಿಗೆ ಎಲ್ಲ ಅರ್ಥ ಆಗುತ್ತೆ, ಇವ್ರ ಕಚ್ಚಾಟಗಳು ಏನಿರ್ತವೆ ಅಂತ ಎಲ್ಲ ಸಾಮಾನ್ಯ ಜನಗಳಿಗೆ ಏನು ಗೊತ್ತಿಲ್ಲ ಇನ್ನು. ಬರೋದೆಲ್ಲ ಒಳ್ಳೇದೇ ಸರ್, ಎಲ್ಲ ಬರ್ಬೇಕು, ಎಲ್ಲಾ ರಾಜಕೀಯ ವ್ಯಕ್ತಿಗಳು ಬರ್ಬೇಕು, ಇವ್ರು ಯಾರು ಲೀಡರ್ ಇರ್ತಾರೆ ಎಲ್ಲ ಬರ್ಬೇಕು, ಆಮೇಲೆ ಗೊತ್ತಾಗುತ್ತೆ ಎಲ್ಲ. ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಸೊಗಸಾಗಿ ಹೇಳ್ಬಿಟ್ರು ಅವರು. ಎಲ್ಲ ರಾಜಕಾರಣಿಗಳು ಬರಬೇಕು ಕರ್ನಾಟಕಕ್ಕೆ, ಆಗ ಇವರ ಕೆಸರೇರ ಚಾಟಗಳು ಏನು ಅಂತ ಸಾರ್ವಜನಿಕರಿಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತದೆ ಅಂತ ಹೇಳಿ. ಬಹುಶಃ ಇದರಲ್ಲಿ JDS ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳಿ. ನಿಮ್ಗೆ ರಾಷ್ಟ್ರೀಯ ನಾಯಕರನ್ನ ಕರೆಸುವುದೇ ಇಲ್ಲ ನೀವು, ಯಾಕಂದ್ರೆ ಇರೋದಿಲ್ಲ ಮಾತ್ರ. ನಮ್ದು ಹೈಕಮಾಂಡೇ ಕರ್ನಾಟಕ. ನಮ್ಗೆ ಏನಿದ್ರು ಕೂಡ ನಾವು ದಿಲ್ಲಿವರೆಗೂ ಓಡ್ಬೇಕಂತಿಲ್ಲ. ನಾವು ಜನರದ್ದು ಏನ್ ಕಷ್ಟ ಉಂಟು ಅದಕ್ಕೆಲ್ಲ ನಾವಿಲ್ಲಿರುವುದೇ ಜನರ ಮಧ್ಯದಲ್ಲೇ ಇರುವಂತದ್ದು. ಈಗ ಅವರು ಹೇಳಿದಾಗ ಎರಡೂ ಪಕ್ಷದ ರಾಷ್ಟ್ರೀಯ ನಾಯಕರಾಗ್ಲಿ, ಮತ್ತೊಬ್ಬರು ಮತ್ತು ಘಟಾನುಘಟಿಗಳು ಎಲ್ಲರೂ ಕೂಡ ಬರಲಿ. ಯಾಕಂತ ಹೇಳಿದ್ರೆ ಇವರಿಬ್ಬರ ಆಡಳಿತವನ್ನು ಜನರು ನೋಡಿದ್ದಾರೆ, ಅವರು ಅದರಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ಅವರು ಆ ಕನ್ಫ್ಯೂಸ್ ಅನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕುಮಾರಸ್ವಾಮಿ ಉತ್ತರ ಆಗ್ತಾರೆ. ಯಾಕಂತ ಹೇಳಿದ್ರೆ ಇವರು ಆಚೆಯಿಂದ ಬಂದು ಈ ರೀತಿ ಒಬ್ಬೆ ಆಗಬೇಕು, ಇವರು ಈಚೆಯಿಂದ ಬಂದು ಇವರು ಟೆಂಪಲ್ ರನ್ ಮಾಡಬೇಕು, ಅವರು ಇನ್ನೊಬ್ಬರ ಸತ್ತವರ ಮನೆಗೆ ಹೋಗಬೇಕು, ಅಥವಾ ನಮ್ಮ ಪ್ರಸ್ತುತ ಇಲ್ಲಿಯ ಸಂಸದೆ ಅವರು
ಅವರನ್ನು ಕರ್ನಾಟಕದ ಬೇರೆ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಕಡೆ ಅವರನ್ನು ಕಂಡಿದ್ದು ಜಾಸ್ತಿ ಬಿಟ್ರೆ ನಮ್ಮ ಉಡುಪಿ ಚಿಕ್ಕಮಗಳೂರಲ್ಲಿ ಪ್ರಾಯಶಃ ಅವರು ಎಷ್ಟು ದಿನಗಳು ಇದ್ರು. ಇವತ್ತು ಬಂದಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರು ಪ್ರೆಸ್ ಮೀಟಿಗೆ ಪ್ರೆಸ್ ಮೀಟ್ ಮಾಡುದು ಹೋಗುವಂತದ್ದು, ಎಲ್ಲಿ ಹೆಣ ಬೀಳ್ತದ ಅಲ್ಲಿ ಬಹುಶಃ ತಿಂಗಳಿಗೆ ಒಮ್ಮೆ ಅಥವಾ 2 ತಿಂಗಳಿಗೆ ಒಮ್ಮೆ ಪ್ರೆಸ್ ಮೀಟ್ ಮಾಡೋದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಇತ್ತೀಚೆಗೆ ಹುಷಾರಿರಲಿಲ್ಲ, ಸಿಂಗಾಪುರ ಅಥವಾ ಮಲೇಷ್ಯಾಗಳಲ್ಲಿ ಅವರು ಟ್ರೀಟ್ಮೆಂಟ್ ಗಳನ್ನ ತೆಗೆದುಕೊಳ್ತಾ ಇದ್ರು, ಆದ್ರೂ ಕೂಡ ನೆಮ್ಮದಿಯಿಂದ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಚ್ಚಾಟವೇ ಸಾಕು, ಜನಗಳು ತಾನಾಗೆ JDS ಗೆ ಮತ ಹಾಕ್ತಾರೆ ಅಂತ ಹೇಳಿ. ಹೌದಾ? ಅದು ಜನರಿಗೆ ಬಿಟ್ಟು ಅಲ್ಲ, ಆ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಅಂತ ಹೇಳಿ ತಮ್ಮ ಪ್ರಕಾರ ಹೇಗೆ ಅನಿಸ್ತದೆ? ಅದು ಜನರಿಗೆ ಬಿಟ್ಟದ್ದು, ಜನರು ನೋಡ್ತಾರೆ. ಮತ್ತೆ ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಬೇಗ ಅವರು ಹುಷಾರಾಗ್ಲಿ, ಅವರಿಗೆ ಹೃದಯದ ಇದಿತ್ತು, ಆ ಬಗ್ಗೆ ಅವರಿಗೆ ದೇವರು ಆರೋಗ್ಯವಂತರಾಗಿ ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ಲಿ, ಆ ಬಗ್ಗೆ ನಾನು ಹೇಳಿಕ್ಕೆ ಹೋಗುದಿಲ್ಲ. ನಾವು ಅಹಿಂಸಾವಾದಿ. ಈಗ ಇರುವಂತ ಪ್ರಶ್ನೆ, JDS ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಚ್ಚಾಟದವನ್ನ ಕಂಡು ಜನಗಳು JDS ಗೆ ಹೋಗಬಹುದು ಅಂತ ಹೇಳಿ. ಹೌದಾ? ಜನರಿಗೆ ಗೊತ್ತು 2020 ಗೇಮಲ್ಲಿ ಏನೇನಾಯ್ತು, ಅಲ್ಲ 2020 ಗೇಮಲ್ಲಿ ಏನೇನಾಯ್ತು ಏಕಾಯ್ತು ಎಲ್ಲ ಜನ ನೋಡಿದ್ದಾರೆ. ನಾನು ಅದೇ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ದೇವೇಗೌಡರು ಕೂಡ ಹೇಳಿದ್ರು ಅದು ಕುಮಾರಸ್ವಾಮಿ ತಪ್ಪು ಮಾಡಿದ್ರು. ದೇವೇಗೌಡರು ಕೂಡ ಕೆಲವು ಬಾರಿ ಹೇಳಿದ್ದಾರೆ ಅದನ್ನ, ನಾವು ತಪ್ಪು ಮಾಡಿತ್ತು, ನಾವು ಕೋಮುವಾದಿಗಳೊಟ್ಟಿಗೆ ಸರ್ಕಾರ ಮಾಡಿ ತಪ್ಪು ಮಾಡಿದ್ದೇವೆ ಅಂತ ಪಶ್ಚಾತ್ತಾಪ ಕೆಲವು ಸರಿ ಪಟ್ಟದನ್ನ ನಾನು ನೋಡಿದ್ದೇನೆ, ಕಂಡಿದ್ದೇನೆ, ಕೇಳಿದ್ದೇನೆ ದೇವೇಗೌಡ. ಅದೇನೇ ಇರಲಿ, ಅದು ನಾನೀಗ ಇದು ಪ್ರಸ್ತುತವಲ್ಲ, ಅದು ಅಗತ್ಯತೆ ಇಲ್ಲ ಅಂತ ಕರ್ನಾಟಕದ ಮಟ್ಟಿಗೆ. ತಮ್ಮಲ್ಲಿ ಕಡೆಯದಾಗಿ ಬಹುಶಃ ಇವಿಷ್ಟು ವಿಚಾರಗಳನ್ನ ತಾವು ಹೇಳ್ತಾ ಇದ್ದೀರಿ ಅಂತ. ಇವತ್ತು ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬಂದು ಇವತ್ತು 4 ವರ್ಷ 8 ತಿಂಗಳಲ್ಲಿ ಜನರ ಸೇವೆಯನ್ನು ಮಾಡಿದ್ದೇವೆ. ಏನು ನಾವು ಚುನಾವಣೆ ಸಂದರ್ಭದಲ್ಲಿ 165 ಆಶ್ವಾಸನೆಯನ್ನು ಕೊಟ್ಟದನ್ನ 155 ಆಶ್ವಾಸನೆಗಳನ್ನ ಈಗಲೇ ಎಲ್ಲ ಫುಲ್ಫಿಲ್ ಮಾಡಿದ್ದೇವೆ. ಅದರಿಂದ 2 ತಿಂಗಳು ಅದರಲ್ಲಿ ಉಳಿದದ್ದೆಲ್ಲ ಕಂಪ್ಲೀಟ್ ಮಾಡಿ ಹತ್ತಿರೋದು ಈಗ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಮಾಡ್ತಾ ಇದ್ದೇವೆ, ಎಲ್ರಿಗೂ ಕೂಡ ಆರೋಗ್ಯ ಕೊಡುವ ಯೋಜನೆಯನ್ನ. ಏನು ಕರ್ನಾಟಕ UPA ಸರ್ಕಾರ ಕೇಂದ್ರದಲ್ಲಿರುವಾಗ ಆರೋಗ್ಯ ಬಿಲ್ಲನ್ನು ತಂದು ಮಸೂದೆಯನ್ನು ತಂದು ಜನರಿಗೆ ಏನು ಪ್ರತಿಯೊಂದು ಯೂನಿಟ್ಗೆ 7 kg ಅಕ್ಕಿಯನ್ನು ಕೊಡಲಿಕ್ಕೆ ಸೋನಿಯಾ ಗಾಂಧಿ ಅವರು ಏನು ತಂದ್ರು, ಅದೇ ಇವತ್ತು ಅನ್ನಭಾಗ್ಯ ಯೋಜನೆಯಾಗಿ ಇವತ್ತು ಜನರಿಗೆ ಉತ್ತಮ ಏನು 2 ಹೊತ್ತು ಊಟ ಸಿಗುವ ಅನುಭವ ಕೊಟ್ಟದ್ದು ಸಿದ್ದರಾಮಯ್ಯ ಸರ್ಕಾರ. ಆತ್ಮವಿಶ್ವಾಸ ಇದೆ, ಕರ್ನಾಟಕದಲ್ಲಿ ನಾವು ಇನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೇವೆ, ಆಶ್ವಾಸನೆ ಇದೆ, ಜನರ ಆಶೀರ್ವಾದ ನಮ್ಗೆ ಇದೆ ಅಂತ ನಾನು ಹೇಳ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಸಿಟಿಂಗ್ ಕರ್ನಾಟಕ ಎಲ್ಲ ವಿದ್ಯಮಾನಗಳ ಕುರಿತಾಗಿ ಪ್ರದೀಪ್ ರವರೇ ಕಡೆಯದಾಗಿ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ವಿಸಿಟಿಂಗ್ ಕರ್ನಾಟಕ ಇವರು ಮಾಡಲಿ, ರಾಷ್ಟ್ರೀಯ ಪಕ್ಷದ ನಾಯಕರು ದೇವಸ್ಥಾನಗಳ ರನ್ ಮಾಡಲಿ, ಎಲ್ಲದೂ ಮಾಡಲಿ, ಆದರೆ ನಾವು ನಮ್ಮದು ಇರುವಂಥದ್ದು, ನಮಗೆ ಕರುನಾಡಿನ ಜನರೇ ನಮಗೆ ದೇವರುಗಳು. ಯಾಕಂತ ಹೇಳಿದರೆ ಇವರು ಹೇಳಿದರು ಈ 2020 ಏನು ಗೇಮ್ ಅಂತೇಳಿ, ಆದರೆ ಈ ಜನಮಾನಸದಲ್ಲಿ ಒಂದು ಉಳಿಸಿಕೊಳ್ಳುವಂಥ ಒಂದು ಜನಮಾನಸದಲ್ಲಿ ಸದಾ ನೆನಪಲ್ಲಿ ಇರುವಂಥ ಕೆಲಸವನ್ನು ಮಾಡಿ ಒಂದು ಜನನಾಯಕನಾಗಿ ಹೊರಬಂದದ್ದು ಅದೇ 20 ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಅಂತ ಹೇಳಿದರೆ, ಅವರ ಕೆಲಸವನ್ನು ಇವತ್ತಿಗೂ ಕೂಡ ಯಾವುದೇ ಸಾಮಾನ್ಯ ಒಂದು ಮುದುಕರಾಗಿರಲಿ ಅಥವಾ ಯುವಕರಾಗಿರಲಿ ಯಾರು ಕೂಡ ಹೇಳಿದರೆ ಕುಮಾರಸ್ವಾಮಿ ಅಂತ ವ್ಯಕ್ತಿ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥ ಮಾತುಗಳನ್ನು ನೀವು ಎಷ್ಟೋ ಸಮೀಕ್ಷೆಗಳಲ್ಲಿ ಯಾರು ಮುಖ್ಯಮಂತ್ರಿ ರೇಸಲ್ಲಿ ಮುಂದಿದ್ದಾರೆ ಅಂತ ಹೇಳಿದರೆ ಅದು ಕುಮಾರಸ್ವಾಮಿ ಅವರಾಗಿರ್ತಾರೆ. ಅಂತ ಹೇಳಿದರೆ ಕುಮಾರಸ್ವಾಮಿ ಅವರನ್ನು ಹುಟ್ಟಿಸಿದ್ದೇ ಅಥವಾ ಪುನರ್ಜನ್ಮ ಕೊಟ್ಟದ್ದೇ 20 ತಿಂಗಳ ಅವರ ಆಡಳಿತ ಅವಧಿ. ಈಗ ಪುನಃ ಕೂಡ ಅದೇ ಅವಧಿಯನ್ನು ಜನಸಾಮಾನ್ಯರ ಮುಂದೆ ನಾವು ತರಲಿಕ್ಕಿದ್ದೇವೆ. ಅಲ್ಲ, 20 ತಿಂಗಳ ಅವಧಿ ಅವರು ಏನು ಆಡಳಿತವನ್ನು ಮಾಡಿದರು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಕರ್ನಾಟಕದ ಜನತೆ ನಮಗೆ ಸಂಪೂರ್ಣ ಬಹುಮತ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಅದು ಯಾಕಂತ ಹೇಳಿದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿಯಾಗಿದೆ, ಅಧಿಕಾರವನ್ನು ವಹಿಸಿಕೊಂಡು 24 ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೇನೆ, ಮತ್ತೆ 3 ಫೇಸ್ ವಿದ್ಯುತ್ತನ್ನು 24 ಗಂಟೆಗಳ ಕಾಲ ಕೊಡ್ತೇನೆ, ಮತ್ತೆ ವಿಶೇಷವಾಗಿ ಇಸ್ರೇಲಿಗೆ ಹೋಗಿ ಅವರು ಮಾಡಿಕೊಂಡು ಬಂದಂಥ ಏನಿದೆ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡುವುದರಿಂದ ಈ ಸಣ್ಣ ಸಣ್ಣ ರೈತರುಗಳು ಅವರ ಜೀವನ ಅಂಶ ಸುಧಾರಿಸ್ಕೊಂಡು ಹೋಗ್ತದೆ. ಅದರಿಂದ ಮುಖ್ಯವಾಗಿ ಆಗುವಂಥ ಕೆಲಸ ಅಂತ ಹೇಳಿದರೆ ರೈತರ ಆತ್ಮಹತ್ಯೆಯನ್ನು ಕಮ್ಮಿ ಆಗ್ತದೆ. ಯಾಕಂದರೆ ರೈತರ ಆತ್ಮಹತ್ಯೆ ಆದ ಕೂಡಲೇ ಅವರ ಮನೆಗೆ ಹೋಗಿ 50,000 1 ಲಕ್ಷ ಕೊಟ್ಟು ಓಡಿ ಬರುವಂಥದ್ದು ಆಡಳಿತ ಮಾಡುವಂಥ ಇದಲ್ಲ. ಯಾಕಂತ ಹೇಳಿದ್ರೆ ಆ ರೈತ ಆತ್ಮಹತ್ಯೆ ಯಾಕೆ ಮಾಡಿಕೊಳ್ತಾನೆ, ಅವನಿಗೆ ಆ ಸಾಲ ಯಾಕೆ ಆಯಿತು, ಆ ಸಾಲಕ್ಕೆ ಈಗ ನೈಸರ್ಗಿಕವಾಗಿ ಬಂದಂಥ ಮಳೆಯಿಂದ ಅಥವಾ ಇನ್ನೊಂದು ಆದರೆ ಯಾವ ರೀತಿಯಲ್ಲಿ ಆಗಿದೆ ಅದನ್ನು ನಾವು ತಿಳ್ಕೊಂಡು ಅದಕ್ಕೆ ಬೇಕಿರುವಂತದ್ದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವರು ರೈತರಿಗಿರುವಂತಹ ಸಂಕಷ್ಟಗಳಾಗಿರಲಿ ಕರ್ನಾಟಕದ ಪ್ರಗತಿಗೆ ಕುಮಾರಸ್ವಾಮಿ ಅವರು ಕೂಡ ಶ್ರಮಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ. ತಾವಿಬ್ಬರು ಕೂಡ ತಮ್ಮ ವಾದ ವಿವಾದಗಳನ್ನ ಮಂಡಿಸಿದ್ದೀರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಒಟ್ಟಾರೆಯಾಗಿ ಸ್ಪಂದನ ವಾಹಿನಿಯ ವತಿಯಿಂದ ನಾವು ಹೇಳುವಂತದ್ದಿಷ್ಟೇ,
ಎಲೆಕ್ಷನ್ ಬಹಳ ಹತ್ತಿರದಲ್ಲಿ ಬಂದಿದೆ. ನೀವು ಇನ್ನು ಮುಂದೆ ಕೂಡ ಈ ವಾದ ವಿವಾದಗಳನ್ನ ಅಥವಾ ಕೆಸರೇರ ಚಾಟಗಳನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಜಾಗೃತಿಯ ನಡೆಯನ್ನ ಇವತ್ತು ತಾವೆಲ್ಲರೂ ವಹಿಸಬೇಕಾಗಿದೆ. ಸಾರ್ವಜನಿಕರ ಪ್ರತಿಯೊಂದು ಮತಕ್ಕೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಹಕ್ಕಿದೆ. ಆ ಹಕ್ಕನ್ನು ಅರಿತುಕೊಂಡು ಮತ್ತೆ ಅದನ್ನು ಚಲಾಯಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.